ಶ್ರೀಮತಿ ಕಸ್ತೂರಿ ಪಂಜಾ ಉಪಾಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್. ಇವರು ಎಲ್ಲ ಗಣ್ಯರು, ಅತಿಥಿ ಅಭ್ಯಾಗತರ ಸಮ್ಮುಖವನ್ನು ಗ್ರಾಮ ಪಂಚಾಯತ್ನ ಸದಸ್ಯರ ಸಮ್ಮುಖದಲ್ಲಿ ಶಂಕುಸ್ಥಾಪನೆಯನ್ನ ನೆರವೇರಿಸಿದಂತ ಮಾನ್ಯ ಉಪಾಧ್ಯಕ್ಷರಿಗೆ ನಮ್ಮೆಲ್ಲರ ಪರವಾಗಿ ಸ್ವಚ್ಛತೆಯ ಸೇವೆ ಆಂದೋಲನದ ಒಂದು ಭಾಗವಾಗಿ ಗಿಡ ನೆಡುವ ಕಾರ್ಯಕ್ರಮವನ್ನ ಇಡೀ ರಾಜ್ಯದಾದ್ಯಂತ ಈ ವರ್ಷ ಹಮ್ಮಿಕೊಳ್ಳಲಾಗ್ತದೆ. ಗಿಡ ನೆಡ್ತಾ ಇದ್ದಾರೆ. ಮುಂದಕ್ಕೆ ಜಿಲ್ಲಾ ಪಂಚಾಯತಿನ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಧನಲಕ್ಷ್ಮಿ ಭಟ್ಟಿ, ತಾಲೂಕು ಪಂಚಾಯತಿನ ಅಧ್ಯಕ್ಷರಾಗಿರ್ತಕ್ಕಂಥ ಕೊಟ್ಟು ಮಣ್ಣಿರು ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಜೈ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಶಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ
ಮಾತೆ. ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರಣ್ಯ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸಳರಾಳಿದ ನಾಡೆ ಡಂಕನ ಜಕನರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನಗಣ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಪಾವೂರು ಗ್ರಾಮ ಪಂಚಾಯತ್ನ ವಠಾರದಲ್ಲಿ ನಡೆಯುತ್ತಿದೆ. ಸ್ವಚ್ಛಮೇವ ಜಯತೆ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಪಾವೂರು ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷರಾದಂತಹ ಶ್ರೀಯುತ ಫಿರೋಜ್ ಮಲ್ಲಾರಿಯವರನ್ನು ಆದರಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಸ್ವಚ್ಛಮೇವ ಜಯತೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಗೌರವಾನ್ವಿತ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಕಸ್ತೂರಿ ಪಂಜಾ ಇವರನ್ನು ಕೂಡ ಪಾವೂರು ಗ್ರಾಮ ಪಂಚಾಯತ್ನ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಸೀನರಾಗಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆಗಿರುವಂತಹ ಸೆಲ್ವಮಣಿ ಆರ್ ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮೂರಿನವರಾದಂತಹ ಮಂಗಳೂರು ತಾಲೂಕು ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರಾದಂತಹ ಶ್ರೀ ಮೊಹಮ್ಮದ್ ಮೋನು ಮಲಾರ್ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅಧಿಕಾರಿಗಳು ಜನರೊಂದಿಗೆ ಬೆರೆತಾಗ ಆ ಒಂದು ಕ್ಷೇತ್ರ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿರುತ್ತದೆ. ಅದೇ ರೀತಿ ಉತ್ಸಾಹಿ ಯುವಕ ಮಂಗಳೂರು ತಾಲೂಕು ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದಂತಹ ರಘು ಎಇ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಸ್ವಚ್ಛ ಭಾರತ್ ಮಿಷನ್ ಜಿಲ್ಲಾ ಸಂಯೋಜಕರಾದಂತಹ ಮಂಜುಳಾ ಮೇಡಮ್ ಅವರು ಕೂಡ ಲೀಲಾವತಿ ನಾಟಕೋಡಿ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಉಷಾ ಮೇಡಮ್ ಅವರಿದ್ದಾರೆ, ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಮಂಗಳೂರು ತಾಲೂಕ್ ಪಂಚಾಯತ್ ವೈದ್ಯಾಧಿಕಾರಿಯಾಗಿರುವಂತಹ ಡಾಕ್ಟರ್ ವಿದ್ಯಾ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಪಾವೂರು ಗ್ರಾಮ ಪಂಚಾಯತ್ನ ಎಲ್ಲ ಗೌರವಾನ್ವಿತ ಸದಸ್ಯರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ವೇದಿಕೆಯ ಮುಂಭಾಗದಲ್ಲಿ ಅತಿ ಹೆಚ್ಚು ಮಾತೆಯರೇ ಸೇರಿದ್ದಾರೆ. ಬಹಳ ಇವತ್ತಿನ ಕಾರ್ಯಕ್ರಮ ಕೂಡ ಮಹಿಳೆಯರನ್ನು ಸೂಚಿಸಿ ಕಾರ್ಯಕ್ರಮ ನಡೀತಾ ಇದೆ. ಯಾಕೆಂದರೆ ಮಾತೆಯರು ನಮ್ಮ ಮನೆಯನ್ನು ಸ್ವಚ್ಛಗೊಳಿಸುತ್ತೇವೆ, ನಮ್ಗೆ ಗೊತ್ತಿದೆ. ಆದರೆ ನಮ್ಮ ಸುತ್ತಮುತ್ತ ಪರಿಸರ ಕೂಡ ಸ್ವಚ್ಛವಾಗಿಡಬೇಕು ಅನ್ನೋ ಒಂದು ಜಾಗೃತಿಯ ಕಾರ್ಯಕ್ರಮ ಇದಾಗಿದ್ದು, ಈ ಕಾರ್ಯಕ್ರಮಕ್ಕೆ ಇದೀಗ ಚಾಲನೆ ನೀಡಲಿಕ್ಕಿದ್ದಾರೆ. ನಿಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ, ಪುಟಾಣಿ ಮಕ್ಕಳಿದ್ದಾರೆ, ಮಕ್ಕಳನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ, ಮಾಧ್ಯಮದ ಮಿತ್ರರು ಅದೇ ರೀತಿ ಊರಿನ ಎಲ್ಲ ಸದ್ಭಕ್ತ ಬಾಂಧವರನ್ನು ಕೂಡ ಮುಖ್ಯ ಉದ್ದೇಶ ನಾವು ನಮ್ಮ ಜಿಲ್ಲೆಯನ್ನು ಸ್ವಚ್ಛ ಮುಕ್ತ, ಬಯಲು ಸ್ವಚ್ಛ ಮುಕ್ತ ಜಿಲ್ಲೆಯಾಗಿ ನಾವು ಘೋಷಣೆ ಮಾಡಬೇಕಾಯಿತು. ಅದನ್ನು ನಾವು ಕೂಡ 2-3 ವರ್ಷ ಹಿಂದೆ 2016ರಲ್ಲಿ ಜಿಲ್ಲೆಯನ್ನು ODF ಆಗಿ ಡಿಕ್ಲೇರ್ ಮಾಡಿದ್ದೀವಿ. ಮುಂದೆ ವಿಚಾರ ಏನಂತ, ನಾವು ಎಲ್ಲ ಸ್ವಚ್ಛ ಭಾರತದಲ್ಲಿ ಮುಖ್ಯವಾದ ಒಂದು ವಿಷಯ ಏನಂತ, ಯಾವುದೇ ಒಂದು ಕಸನೂ ಕೂಡ ಹೊರಗೆ ಕಾಣಬಾರ್ದು. ಅದನ್ನು ಕೂಡ ನಾವು ವಿಲೇವಾರಿ ಮಾಡಬೇಕು. ಹೇಗೆ ವಿಲೇವಾರಿ ಮಾಡಬೇಕು ಆ ಒಂದು ನಿಟ್ಟಿನಲ್ಲಿನೇ ನಾವು ಸ್ವಚ್ಛಮೇವ ಜಯತೆ ಅಂತ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ. ಇದನ್ನು ಮುಖ್ಯ ಉದ್ದೇಶ ಏನಂತ, ಜನರಲ್ಲಿ ಜಾಗೃತಿ ಮೂಡಿಸಿ
ಈಗ ನಾವು ಹೆಂಗೆ ನಾವು ಒಂದು ಬಯಲು ಶೌಚ ಮುಕ್ತ ಜಿಲ್ಲೆ ಮಾಡಿದೆವೋ ಅದೇ ಥರ ಕಸ ಮುಕ್ತ ಜಿಲ್ಲೆ ಮಾಡಬೇಕು. ಕಸ ಮುಕ್ತ ಜಿಲ್ಲೆ ಮಾಡಬೇಕಾದ್ರೆ ಹೇಗೆ ಮಾಡಬೇಕು, ಯಾವ ನಮ್ಮ ವಿಧಿಮಾನಗಳನ್ನು ನಾವು ಪಾಲಿಸಬೇಕಂತ ನಿಟ್ಟಿನಲ್ಲಿ ಒಂದು ಜನಜಾಗೃತಿ ಅಥವಾ ಜನಜಾಗೃತಿ ಆಂದೋಲನವನ್ನು ನಾವು ಇವತ್ತಿನ ಈ ಸ್ವಚ್ಛಮೇವ ಜಯತೆಯಿಂದನೂ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದು ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಸುಮಾರು ಒಂದು 26 ಪಂಚಾಯತ್ಗಳಲ್ಲಿ ಕಸ ವಿಲೇವಾರಿ ಗಣತ್ಯಾಜ್ಯ ಘಟಕಗಳು ನಡೀತಾ ಇದೆ. ಅದರಲ್ಲಿ ಹೇಗೆ ಒಂದು ಡಿಗ್ರೇಡಬಲ್ ವೇಸ್ಟ್ ಅಂತ ಹೇಳ್ತೀವಿ, ಮನೆ ಕಸಗಳನ್ನು ಗೊಬ್ಬರ ಮಾಡುವುದು ಅಥವಾ ಈ ಪ್ಲಾಸ್ಟಿಕ್ ಕಸಗಳನ್ನು ನಾವು ಅದನ್ನು ಸೆಗ್ರಿಗೇಟ್ ಮಾಡಿ ಅದನ್ನು ವಿಂಗಡಣೆ ಮಾಡಿ ಅದನ್ನು ಹೇಗೆ ರೀಪ್ರಾಸೆಸಿಂಗ್ ಅಥವಾ ರೀಯೂಸ್ ಅಂತ ಮಾಡುವುದು ಪರವಾಗಿ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ 28 ಪಂಚಾಯತ್ಗಳು ನಡೀತಾ ಇದೆ. ಈ ವರ್ಷ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು 40 ಪಂಚಾಯತ್ಗಳನ್ನು ನಾವು ಗುರ್ತು ಹಿಡಿಸಿ ಆ 40 ಪಂಚಾಯತ್ಗಳಲ್ಲಿನೂ ಕೂಡ ಈ ಕಸ ವಿಲೇವಾರಿ ಮಾಡಬೇಕು. ಹೇಗೆ ಮಾಡಬೇಕು, ಅದು ಇಲ್ಲದೆ ಪ್ರತಿಯೊಬ್ಬರು ಕೂಡ ಕಸೆಯನ್ನು ವಿಂಗಡ ಮಾಡಿ ಆ ಒಂದು ಗಣತ್ಯಾಜ್ಯ ಘಟಕ ತಲುಪಿಸುವ ಮುಖಾಂತರ ಅದನ್ನು ಇನ್ನೂ ಭಾಳ ಉತ್ತಮ ರೀತಿಯಿಂದನೇ ಮಾಡುವುದಕ್ಕೂ ಒಂದು ಅವಕಾಶ ಆಗುತ್ತೆ ಅಂತ ನಾವು ಜನಜಾಗೃತಿ ಆಂದೋಲನ ಇವತ್ತನ್ನು ಪ್ರಾರಂಭಿಸ್ತೀವಿ. ಅದಿಲ್ಲದೆ ಇದನ್ನು ಮುಖ್ಯ ಉದ್ದೇಶ ಈ 40 ಪಂಚಾಯತ್ಗಳು ಮುಂದೆ ಇರುವ 26 ಪಂಚಾಯತ್ಗಳು, ಅದಿಲ್ಲದೆ ನಮ್ಮ ಜಿಲ್ಲೆಯಲ್ಲಿ ಇರುವ 230 ಪಂಚಾಯತ್ಗಳನ್ನು ಇದು ಮುಟ್ಟಿಸಿ ಮುಂದಿನ ವರ್ಷ ಒಳಗಡೆ ನಾವು ಇದನ್ನು ಏನು ಒಂದು ಗಣತ್ಯಾಜ್ಯ ಘಟಕಗಳು ಅಥವಾ ಕಸ ವಿಲೇವಾರಿ ಹೇಗೆ ಮಾಡೋದು, ಯಾವ ರೀತಿಯಲ್ಲಿ ಮಾಡುವುದಂತ ಒಂದು ಜನಜಾಗೃತಿ, ಅದಿಲ್ಲದೆ ಅದಕ್ಕೇನಾದರೂ ಬೇಕಾದ ವ್ಯವಸ್ಥೆಗಳು, ಅದು ಇಲ್ಲದೆ ಇದರಲ್ಲಿ ನಾವು ಜಲಾಮೃತ ಅಂತ ನೀರನ್ನು ಮತ್ತು ನೈರ್ಮಲ್ಯ ರಕ್ಷಣೆಯನ್ನು ಕೂಡ ಇದರಲ್ಲಿ ನಾವು ತಗೋತಾ ಇದ್ದೀವಿ. ಅದಕ್ಕೆ ಇವತ್ತು ಒಂದು ಗಿಡಗಳನ್ನು ನಡೆಸುವ ಕಾರ್ಯಕ್ರಮಗಳು ಕೂಡ ಮಾಡ್ತಾ ಇದ್ದೀವಿ. ಅದು ಮುಖಾಂತರ ನಾವು ನಮ್ಮ ಪರಿಸರವನ್ನು ಹೇಗೆ ಕಾಪಾಡೋದು, ಪರಿಸರವನ್ನು ಹೇಗೆ ಸಂರಕ್ಷಿಸುವುದು ಅನ್ನೋದನ್ನು ಕೂಡ ನಾವು ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಈ ಒಂದು ಸ್ವಚ್ಛಮೇವ ಜಯತೆ ಇಲ್ಲಿನೇ ನಿಲ್ಲಲ್ಲ, ಇದು ನಾವು ಸತತವಾಗಿ ನಮ್ಮ ಜಿಲ್ಲೆ ಕಸ ಮುಕ್ತ ಜಿಲ್ಲಾ ಅಥವಾ ಪ್ಲಾಸ್ಟಿಕ್ ಮುಕ್ತ ಜಿಲ್ಲಾ ಮಾಡೋವರೆಗೂ ನಾವು ಇದನ್ನು ಕಂಟಿನ್ಯೂ ಮಾಡಿ ನಮ್ಮ ಜಿಲ್ಲೆಯನ್ನು ಕೂಡ ಕಸಮುಕ್ತ ಜಿಲ್ಲಾಗಿ ಮಾಡೋಣ. ತಾವುಗಳು ನಮ್ಮ ಜೊತೆ ಇರ್ತೀರಂತ ನಾನು ಭಾವಿಸ್ತೀನಿ. ಈಗಾಗಲೇ ನಮ್ಮ ಜನಪ್ರತಿನಿಧಿಗಳು, ನಮ್ಮ ಅಧಿಕಾರಿಗಳು ಎಲ್ಲನೂ ಕೂಡ ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದ್ರ ಜೊತೆಯಲ್ಲಿ ನಿರಂತರವಾಗಿ ಎಲ್ಲ ಕಡೆಗಳ ಸಾಗಿಕೊಂಡು ಎಲ್ಲ ಗ್ರಾಮಗಳಲ್ಲಿ ಸ್ವಚ್ಛತೆಯ ಒಂದು ವಿಚಾರವನ್ನು ಜನರಿಗೆ ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ಕೊಡುವಂಥ ಈ ಆಂದೋಲನದ ಮೂಲಕ ಇನ್ನು ಮುಂದಕ್ಕೆ ನಿರಂತರವಾಗಿ ನಾವೆಲ್ಲರೂ ಕೂಡ ಸ್ವಚ್ಛತೆ ನಮ್ಮ ಹೇಗೆ ನೆಟ್ಟಾಗಿದೆ, ಅದಕ್ಕೆ ನೀರು ಹೊಯ್ದು ಅದನ್ನು ಹೇಗೆ ಆರೈಕೆ ಮಾಡಬೇಕು, ನಾವು ಕೇವಲ ನೆಡುವುದಲ್ಲ ಅದನ್ನು ಆರೈಕೆ ಮಾಡುವಂಥದ್ದು ಕೂಡ ಬಹಳ ಮುಖ್ಯ. ಈ ಒಂದು ಆರೈಕೆ ಮಾಡುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ವೇದಿಕೆಯಲ್ಲಿ ಈಗ ಒಂದು ಉದ್ಘಾಟನೆಗೊಂಡಿದೆ. ನಾವೆಲ್ಲರೂ ಕೂಡ ಗಿಡವನ್ನು ನೆಡ್ತೇವೆ, ಆದರೆ ಒಬ್ಬೊಬ್ಬರು ಒಂದೊಂದು ಗಿಡವನ್ನು ಆರೈಕೆ ಮಾಡಿದರೆ ಇನ್ನಷ್ಟು ಗಿಡಗಳು ಈ ದಿವಸ ನಮ್ಮಲ್ಲಿ ಉಳಿತಿತ್ತೇನೋ. ಹಾಗಾಗಿ ನಾವು ಆರೈಕೆಯನ್ನು ಕೂಡ ಮಾಡಬೇಕು. ಒಂದು ಪರಿಸರ ಪ್ರಜ್ಞೆ ನಮ್ಮೆಲ್ಲರಿಗೂ ಕೂಡ ಮೂಡಬೇಕೆನ್ನುವಂಥ ಈ ಕಾರ್ಯಕ್ರಮ ನಮ್ಮ ಜಿಲ್ಲಾ ಹಂತದ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಸ್ವಚ್ಛಮೇವ ಜಯತೆ ಪರವಾಗಿ ನಾವೆಲ್ಲರೂ ಕೂಡ ಸ್ವಚ್ಛ ಭಾರತವನ್ನು ನಿರ್ಮಾಣ ಮಾಡೋಣ ಅಂತ ಹೇಳ್ತಾ ಒಂದು ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸೋಣ. ಎಲ್ಲರೂ ಕೈಯನ್ನು ಮುಂದೆ ಮಾಡಿ ನಾನು ಹೇಳಿದಾಗೆ ಜೋರಾಗಿ ಹೇಳಬೇಕು. ನಾನು ನಮ್ಮೆಲ್ಲರ ಆರೋಗ್ಯದ ಹಿತದೃಷ್ಟಿಯಿಂದ ಬಯಲಿನಲ್ಲಿ ಮಲಮೂತ್ರಗಳನ್ನು ವಿಸರ್ಜಿಸದೆ ಶೌಚಾಲಯವನ್ನೇ ಬಳಸುತ್ತೇನೆ. ಶೌಚಾಲಯವನ್ನು ಸದಾ ಸ್ವಚ್ಛವಾಗಿಡುತ್ತೇನೆ. ನನ್ನ ಮನೆಯ ಕಸವನ್ನು ಹಸಿ ಮತ್ತು ಒಣ ಕಸವನ್ನಾಗಿ ವಿಂಗಡಿಸಿ ವಿಲೇವಾರಿ ಮಾಡಲು ಸಹಕರಿಸುತ್ತೇನೆ. ನೀರನ್ನು ವ್ಯರ್ಥ ಮಾಡದೆ ಮಿತವಾಗಿ ಬಳಸುತ್ತೇನೆ. ನೀರನ್ನು ಸಂರಕ್ಷಿಸಿ ಗಿಡಗಳನ್ನು ಬೆಳೆಸುತ್ತೇನೆ. ಈ ಎಲ್ಲ ಕ್ರಮಗಳನ್ನು ಪಾಲಿಸುವಂತೆ ಇತರರನ್ನು ಪ್ರೇರೇಪಿಸುತ್ತೇನೆ. ನನ್ನ ಗ್ರಾಮವನ್ನು ಸ್ವಚ್ಛ, ಸುಂದರ ಹಾಗೂ ಆರೋಗ್ಯವಂತವಾಗಿಸಿ ದೇಶಪ್ರೇಮಿ ನಾಗರಿಕನಾಗಿ ಸೇವೆ ಮಾಡುವುದಾಗಿ ದೃಢ ಪ್ರತಿಜ್ಞೆ ಮಾಡುತ್ತೇನೆ. ಸ್ವಚ್ಛಮೇವ ಜಯತೆ, ಸ್ವಚ್ಛಮೇವ ಜಯತೆ. ಸನ್ಮಾನ್ಯ ಮಹಮ್ಮದ್ ಮೋನೂರ್ ಅವರು ತಾಲೂಕ್ ಪಂಚಾಯತಿಯ ಅಧ್ಯಕ್ಷರು, ಈ ಗ್ರಾಮದವರೇ, ಈ ಒಂದು ಪಾವೂರಿನ ತಾಲೂಕ್ ಪಂಚಾಯತ್ ಸದಸ್ಯರು ಕೂಡ ಹೌದು.
ಬಹಳ ಸುಂದರವಾಗಿ ವಿನ್ಯಾಸಗೊಂಡಿರುವಂಥ ಈ ಒಂದು ಭಿತ್ತಿಪತ್ರಗಳು ಈಗ ನಮ್ಮ ಒಂದು ವೇದಿಕೆಯಲ್ಲಿ ಅನಾವರಣಗೊಂಡಿದೆ. ಇಲ್ಲಿ ಮಕ್ಕಳು ಅವರದೇ ಆದ ಪ್ರಪಂಚದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಸ್ವಚ್ಛಮೇವ ಜಯತೆ ಯಾರಿಗಂತ ಕೇಳಿದರೆ ಪ್ರಥಮತವಾಗಿ ಇಲ್ಲಿ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ತಮ್ಮ ಮನಸ್ಸಿಗೆ ನಾಟುವಂತಹ ಅಥವಾ ತನ್ನ ಮೂಲಕ ತನ್ನ ಮನೆ ಕೂಡ ಒಂದಷ್ಟು ಸ್ವಚ್ಛತೆಯಲ್ಲಿ ಪಾಲ್ಗೊಳ್ಳುವಂಥ ವ್ಯವಸ್ಥೆಗೆ ಪೂರಕವಾಗಿ ಯಾರು ಇಲ್ಲಿ ಮನಸ್ಸು ಮಾಡಬೇಕಂತ ಕೇಳಿದರೆ ವಿದ್ಯಾರ್ಥಿಗಳು, ಪ್ರೀತಿಯ ವಿದ್ಯಾರ್ಥಿಗಳು ಮನಸ್ಸು ಮಾಡಬೇಕು. ಇಲ್ಲಿ ವೇದಿಕೆಯಲ್ಲಿ ಹೇಳುವಂಥ ಮಾತುಗಳನ್ನು, ವೇದಿಕೆಯಲ್ಲಿ ಇರ್ತಕ್ಕಂಥ ಗಣ್ಯರು ಹೇಳುವಂಥ ಮಾತುಗಳನ್ನು ತಾವು ಕೇಳಿಕೊಂಡು ತಮ್ಮ ಅಧ್ಯಾಪಕರು ಬಂದಿದ್ದರೆ ಅಥವಾ ಶಾಲೆಗೆ ಹೋಗಿ ತಮ್ಮ ಅಧ್ಯಾಪಕರಲ್ಲಿ ಆ ವಿಷಯಗಳನ್ನು ತಾವು ತಿಳಿಸಬೇಕು. ಇವತ್ತು 2-3 ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಟ್ಟಿದ್ವಿ ಜಿಲ್ಲಾ ಮಟ್ಟದಲ್ಲಿ. ಸ್ವಚ್ಛಮೇವ ಜಯತೆ ಆ ಜಾಥಾ ಇರಬಹುದು, ಹಾಗೆಯೇ ತ್ಯಾಜ್ಯ ಘಟಕದ ಶಿಲಾನ್ಯಾಸ ಇರಬಹುದು, ಆರೋಗ್ಯಕ್ಕೋಸ್ಕರ ಪ್ರಕೃತಿಯನ್ನು ಮತ್ತೆ ಪೂಜೆ ಮಾಡಲಿಕ್ಕೆ ಗಿಡ ನೆಡುವಂಥ ಕಾರ್ಯಕ್ರಮ ಇರಬಹುದು, ಅದೇ ರೀತಿಯಲ್ಲಿ ಭಿತ್ತಿಪತ್ರದ ಉದ್ಘಾಟನೆ ಇರಬಹುದು. ಇದೆಲ್ಲ ಕಾರ್ಯಕ್ರಮಗಳು ಒಂದೇ ವೇದಿಕೆ ಅಡಿಯಲ್ಲಿ ಇವತ್ತು ನಡೆದಿದೆ. ಸುಂದರವಾದ ಗಾಳಿ ಬೀಸ್ತಾ ಇದೆ. ನಮಗೆಲ್ಲ ಗೊತ್ತೇ ಇದೆ, ಪ್ರಕೃತಿ, ವಿಕೃತಿ, ಸಂಸ್ಕೃತಿ ಈ 3 ಶಬ್ದಗಳಲ್ಲಿ ಅಡಗಿರತಕ್ಕಂತಹ ವಿಷಯಗಳನ್ನು ನಾವೆಲ್ಲ ಗಮನದಲ್ಲಿ ಇಟ್ಟುಕೊಳ್ಬೇಕು. ಪ್ರಕೃತಿ ಯಾವತ್ತೂ ಕೂಡ ಮುನಿದ್ರೆ ಏನಾಗಬಹುದೆಂಬುದನ್ನು 2018ರ ಮಳೆಗಾಲದ ಸಂದರ್ಭ ನಾವು ನೋಡಿದ್ವಿ. ಪ್ರಕೃತಿ ಯಾಕೆ ಮುನಿಯುತ್ತೆ ಅಂತ ಕೇಳಿದರೆ, ಹಿಂದಿನ ಕಾಲದಲ್ಲಿ ಬಹುಶಃ ತುಂಬ ನಮ್ಮ ಸುತ್ತಮುತ್ತಲು ಇರತಕ್ಕಂಥ ತುಂಬ ಕಾಡು ಪ್ರದೇಶಗಳಿತ್ತು. ಅಲ್ಲಿಯ ಮರ ಗಿಡಗಳನ್ನು ನಾವು ಅಷ್ಟೇ ಪೂಜ್ಯ ಭಾವನೆಯಿಂದ ಅದನ್ನು ನೋಡ್ತಿದ್ವಿ, ಪ್ರಕೃತಿಯನ್ನು ಆರಾಧಿಸ್ತಿದ್ವಿ, ಪ್ರಕೃತಿಯನ್ನು ಪೂಜಿಸ್ತಿದ್ವಿ, ಪ್ರಕೃತಿಯ ದೇವರಂತ ನಂಬಿದ್ವಿ. ಆ ಕಾರಣಕ್ಕೋಸ್ಕರ ನಮ್ಮನ್ನು ಪ್ರಕೃತಿ ಮಾತೆ ಕಾಪಾಡುತ್ತೆ. ಪ್ರಕೃತಿಯ ಗುಣ ಏನಂತಂದರೆ ಪ್ರತಿಯೊಂದು ಜೀವಿಯನ್ನು ಕೂಡ ಪ್ರಕೃತಿ ಮಾತೆ ಬದುಕಲಿಕ್ಕೆ ಬಿಡುತ್ತೆ. ಅದೇ ವಿಕೃತಿ. ನಾವು ಎಷ್ಟೋ ಶಿಕ್ಷಣವನ್ನು ಕಲಿತು, ವಿದ್ಯಾಭ್ಯಾಸವನ್ನು ಕಲಿತು ನಮ್ಮ ಮನಸ್ಸನ್ನು ಒಂದಷ್ಟು ವಿಕೃತ ಮಾಡಿಕೊಂಡರೆ, ನಮ್ಮ ಮನಸ್ಸು ಒಂದಷ್ಟು ವಿಕೃತಿ ಕಡೆಗೆ ಹೋದರೆ ಆ ಪ್ರಕೃತಿಯನ್ನು ನಾವು ನಾಶ ಮಾಡ್ತೀವಿ. ವಿಕೃತ ಮನಸ್ಸು ಪ್ರಕೃತಿಯನ್ನು ನಾಶ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ವ್ಯವಸ್ಥೆಗಳು ಹಾಳಾಗುತ್ತೆ, ನಮ್ಮ ಪರಿಸರ ಹಾಳಾಗುತ್ತೆ, ನಮ್ಮ ಜನಜೀವನದಲ್ಲಿ ವ್ಯತ್ಯಾಸಗಳು ಆಗುತ್ತೆ. ಅದೇ ಇನ್ನೊಂದು ವರ್ಗ ಇದೆ, ಸಂಸ್ಕೃತಿ. ಆ ಸಂಸ್ಕೃತಿ ನಮ್ಮನ್ನೆಲ್ಲ ಕಾಪಾಡುತ್ತೆ. ನಮ್ಮಲ್ಲಿರ್ತಕ್ಕಂಥ ಗುಣ ಯಾವುದಂತ ಕೇಳಿದ್ರೆ, ನಮ್ಮ ಭಾರತ ದೇಶದಲ್ಲಿ ಇರತಕ್ಕಂಥ ಪ್ರತಿಯೊಂದು ಜನಸಾಮಾನ್ಯರ ಗುಣ ಏನಂತ ಕೇಳಿದ್ರೆ, ನಮ್ಮಲ್ಲಿ ನಮ್ಮ ಸಂಸ್ಕಾರವನ್ನು, ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಿದ್ವಿ. ಆ ಸಂಸ್ಕೃತಿ ಉಳಿಸಿಕೊಂಡು ಬಂದಿದ್ದರ ಫಲವಾಗಿ, ಸಂಸ್ಕೃತಿಯನ್ನು ಬೆಳೆಸಿಕೊಂಡು ಬಂದಿದ್ದರ ಫಲವಾಗಿ ಬಹುಶಃ ಇವತ್ತು ನಾವು ಭಾರತ ದೇಶದಲ್ಲಿ ಇದ್ದುಕೊಂಡು, ಅದೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದುಕೊಂಡು ನಾವೆಲ್ಲ ಇವತ್ತು ಆನಂದದಾಯಕವಾದ ಜೀವನವನ್ನು ನಡೆಸ್ತಾ ಇದ್ವಿ. ಸತ್ಯಮೇವ ಜಯತೆ ಎಂಬ ಶಬ್ದವನ್ನು ನಾವು ಕೇಳಿದ್ವಿ. ಈಗ ಈ ಶಬ್ದ ಯಾವುದು ಅಂತ ಕೇಳಿದರೆ ಸ್ವಚ್ಛಮೇವ ಜಯತೆ. ಉತ್ತಮವಾದ ಒಂದು ಶಬ್ದ, ವಿದ್ಯಾರ್ಥಿಗಳಿಗೆ ಇದು ಮನಮುಟ್ಟುವಂಥ ಶಬ್ದ. ಸ್ವಚ್ಛಮೇವ ಜಯತೆ. ತಮ್ಮ ಮನೆಯನ್ನು, ತಮ್ಮ ಪರಿಸರವನ್ನು ಅಷ್ಟೇ ಕ್ಲೀನಾಗಿಟ್ಟುಕೊಂಡ್ರೆ, ಅಷ್ಟೇ ಸ್ವಚ್ಛತೆಯಿಂದ ಕಾಪಾಡಿದರೆ ಅಷ್ಟೇ ನಮ್ಮ ಆರೋಗ್ಯವು ಕೂಡ ವೃದ್ಧಿಸುತ್ತೆ. ನಮ್ಮ ಪರಿಸರದಲ್ಲಿ ಏನಾದರೂ ಕಸಗಳನ್ನು ಬಿಸಾಡಿ ಅಲ್ಲಿ ಪರಿಸರವನ್ನು ಹಾಳು ಮಾಡಿದರೆ ಖಂಡಿತಕ್ಕೂ ನಮ್ಮ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳು ಕಂಡುಬರುತ್ತೆ. ಇಲ್ಲಿ ಸ್ವಾಗತ ಮಾಡುವಾಗ ನಮ್ಮ ಗೌರವಾನ್ವಿತ ಸದಸ್ಯರಾದ ವಾಮನನ್ನ ಒಂದು ಮಾತು ಹೇಳಿದರು. ಇಲ್ಲಿ ಕೂತಿರ್ತಕ್ಕಂಥವರು ಜಾಸ್ತಿಯಾಗಿ ಮಾತೆಯರು ಸೇರಿದ್ದಾರೆ, ಮಹಿಳೆಯರು ಸೇರಿದ್ದಾರೆ. ವಿಶೇಷವಾಗಿ ಮಾತೆಯರು ಆರೋಗ್ಯದಲ್ಲಿ ಆಗಲಿ ಅಥವಾ ಸ್ವಚ್ಛತೆಯಾಗಲಿ ಆಗಲಿ ಎತ್ತಿದ ಕೈ. ಸ್ವಚ್ಛತೆಯನ್ನು ಯಾರು ಇಟ್ಟುಕೊಳ್ಳುವುದ ಮನೆಯಲ್ಲಿ ಅಂತ ಕೇಳಿದ್ರೆ ಮಾತೆಯರು ಅಂತ ಹೇಳಿದರು. ನಿಮಗೊಂದು ನಾನು ಮಾತನ್ನು ಹೇಳ್ತೀನಿ. ಇಲ್ಲಿ ಬರೀ ಸ್ವಚ್ಛತೆಯಲ್ಲಿ ಮಹಿಳೆಯರು, ಮಾತೆಯರು ಮಾತ್ರ ಅಲ್ಲ, ಎಲ್ಲ ಸಹೋದರರು ಪಾಲ್ಗೊಂಡ್ರೆ ಮಾತ್ರ ಸ್ವಚ್ಛತೆ ಆಗಲಿಕ್ಕೆ ಸಾಧ್ಯತೆ ಇದೆ. ಉದಾಹರಣೆಯನ್ನು ಕೊಡ್ತೀನಿ. ನಾನೊಂದು ಸಂದರ್ಭದಲ್ಲಿ ಎಲ್ಲೋ ಹೋಗುವಂಥ ಮಂಗಳೂರಿಗೆ ಬರುವಂಥ ಸಂದರ್ಭದಲ್ಲಿ ಒಬ್ಬ ಸಹೋದರ ಬೈಕಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಒಂದು ಪ್ಯಾಕೆಟ್
ಚೀಲವನ್ನು ಬಿಸಾಡಿದರು ರೋಡ್ ಸೈಡಿಗೆ. ನಾನು ಗಾಡಿಯನ್ನು ನಿಲ್ಲಿಸಿ ಅವರ ಹತ್ರ ಕೇಳಿದೆ, ಯಾಕೆ ನೀವು ಈ ಚೀಲವನ್ನು ಬಿಸಾಡಿದ್ರಿ? ಈಗ ಸ್ವಚ್ಛ ಭಾರತ್ ಮಿಷನ್ ಅಂತ ಬಂದಿದೆ, ಇಡೀ ದೇಶದಲ್ಲಿ ಸ್ವಚ್ಛತೆ ಆಗಿದೆ, ನಮ್ಮ ಮನೆಯ ಸುತ್ತಮುತ್ತಲ ಪರಿಸರ ಸ್ವಚ್ಛತೆಯಾಗಿ ಇಟ್ಕೊಳ್ಬೇಕೆಂಬ ನಿಟ್ಟಿನಲ್ಲಿ ಅಧಿಕಾರಿ ವರ್ಗ ಕೂಡ ಅಷ್ಟೇ ಗಮನ ಹರಿಸಿಕೊಂಡು ನಮಗೆ ಉಪದೇಶಗಳನ್ನು ಕೊಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಯಾಕೆ ಮಾಡ್ತೀರನ್ನ ಅಂತ ಕೇಳುವಾಗ ಅವರೊಂದು ಮಾತು ಹೇಳಿದರು, ನಾನು ತಂದು ಬಿಸಾಡಿದ್ದು ಮಾತ್ರ, ಮನೆಯಲ್ಲಿ ಕಟ್ಟಿಕೊಟ್ಟದ್ದು ಯಾರು? ನನ್ನ ಹೆಂಡತಿ ಅಲ್ವಾ, ಅವರು ಹೆಂಗಸಲ್ವಾ, ಅವಳಿಗೆ ಗೊತ್ತಿಲ್ವಾ ಸ್ವಚ್ಛ ಇರಬೇಕಂತ, ನನ್ನಲ್ಲಿ ಕಟ್ಟಿಕೊಟ್ಲು, ನಾನು ಕೊಂಡೋಗಿ ಬಿಸಾಡಿದೆ ಅಂತ ಹೇಳಿದರು. ಎಷ್ಟು ಸುಲಭವಾಗಿ ಆ ಮಾತನ್ನು ಹೇಳಿದರು. ಮನೆಯಲ್ಲಿ ಹೆಂಡತಿ ಕಟ್ಟಿಕೊಟ್ಟಿರಬಹುದು, ಅಥವಾ ತಂಗಿ ಆ ಚೀಲವನ್ನು ಕಟ್ಟಿಕೊಟ್ಟಿರಬಹುದು, ಅಥವಾ ಅತ್ತೆ ಆಗಲಿ ತಾಯಿ ಆಗಲಿ ಕಟ್ಟಿಕೊಟ್ಟಿರಬಹುದು. ಅವರಿಗೂ ಒಂದು ಮನಸ್ಸು ಅಂತ ಇದೆ, ಅವರೂ ಒಂದು ಇದರಲ್ಲಿ ಪಾಲು ಅಂತ ಅವರು ತಿಳ್ಕೊಳ್ಬೇಕಿತ್ತು. ಅದನ್ನು ರೋಡ್ ಸೈಡಲ್ಲಿ ಬಿಸಾಡುವುದರ ಬದಲು ತನ್ನ ಸುತ್ತಮುತ್ತಲೇ ಒಂದು ಏನಾದರೂ ಗುಂಡಿ ತೋಡಿ ಅದರಲ್ಲಿ ಹಾಕಿದರೆ ಅದು ಅಲ್ಲೇ ಕೊಳೆತು ಹೋಗ್ತಿತ್ತು. ಪ್ಲಾಸ್ಟಿಕ್ ಮಣ್ಣಲ್ಲಿ ಬಿದ್ದರೂ ಕೂಡ ಅದು ಅಷ್ಟು ಈಸಿಯಾಗಿ ಕರಗಿ ಹೋಗೋದಿಲ್ಲ. ಎಲ್ರಿಗೂ ಗೊತ್ತೇ ಇದೆ. ನಾವು ಇಲ್ಲೇ ಬರುವಾಗ ಪಕ್ಕ ಹರೆಗಳ ಅಂತ ಕಾಣಬೇಕು, ಅಲ್ಲಿ ಬರುವಾಗ ಒಂದು ದನ ಪ್ಲಾಸ್ಟಿಕ್ ಚೀಲವನ್ನು ಎತ್ತಿ ತಿಂತಾ ಇದೆ. ಏನು ಮಾಡಲಿಕ್ಕೂ ಸಾಧ್ಯತೆ ಇಲ್ಲ. ಈಗ ದನಗಳು ಕಡೆ ಹೋಗುವಂಥ ಸಂದರ್ಭದಲ್ಲಿ ಅದಕ್ಕೆ ಹುಲ್ಲು ಸಿಗದಿದ್ರೆ ಮೇಲಿಗೆ ಅದು ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಕಟ್ಟಿರ್ತಕ್ಕಂಥ ಯಾವುದಾದ್ರೂ ಪದಾರ್ಥಗಳು ಇರಬಹುದೆಂಬ ನಿಟ್ಟಿನಲ್ಲಿ ಅದನ್ನು ತಿನ್ನುತ್ತೆ. ಆವಾಗ ಇಡೀ ಪಶು ಅಥವಾ ಆ ದನ ಏನಿದೆ ತಿನ್ನಂತಹ ಅದರ ಹಾಲನ್ನು ನಾವು ಕುಡಿತೀವಿ. ಎಲ್ಲಿ ವ್ಯತ್ಯಾಸಗಳು ಬರುತ್ತೆ ಅಂತ ಕೇಳಿದರೆ ದನಗಳ ಹಾಲು ಕುಡಿದ್ರೂ ಅಲ್ಲಿ ನಮಗೆ ವ್ಯತ್ಯಾಸಗಳು ಬರುತ್ತೆ, ನಾವು ತಿಳ್ಕೊಂಡಿರಬೇಕು. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರೀ ಜನಪ್ರತಿನಿಧಿಗಳು ಅಧಿಕಾರಿಗಳು ಕೆಲಸ ಕಾರ್ಯಗಳನ್ನು ಮಾಡಿ ಮಾತ್ರ ಸ್ವಚ್ಛತೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಕೇಳಿದರೆ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಪುಟಾಣಿ ವಿದ್ಯಾರ್ಥಿಗಳು ಅವರು ಮನಸ್ಸುಗಳನ್ನು ಮಾಡಬೇಕು, ಅವರು ಜಾಗೃತಗೊಳ್ಬೇಕು. ತಮ್ಮ ಮನೆಯಲ್ಲಿ ತನ್ನ ತಾಯಿಯನ್ನು, ತನ್ನ ಅಕ್ಕ ಅಣ್ಣನನ್ನು ಅಥವಾ ತನ್ನ ತಂದೆಯನ್ನು ಅವರು ಜಾಗೃತಗೊಳಿಸಬೇಕು. ಇವತ್ತು ಬಯಲು ಮುಕ್ತ ಶೌಚಾಲಯ ಎಂಬ ಶಬ್ದವನ್ನು ಬಳಕೆ ಮಾಡಿದರು. ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ, ನನಗೆ ಯಾವುದೇ ದಯದಾಕ್ಷಿಣ್ಯ ಇಲ್ಲದೆ ಮಾತನ್ನು ಮುಂದುವರಿಸ್ತೀನಿ. ನಾನು ಈಗ ಮಾರ್ಗ ಬದಿಯಲ್ಲಿ ಯಾರು ಮೂತ್ರ ವಿಸರ್ಜನೆ ಮಾಡುವುದಂತ ಕೇಳಿದರೆ ನಮಗೆಲ್ಲ ಗೊತ್ತಿದೆ, ಅದನ್ನು ಮತ್ತೊಮ್ಮೆ ಬಾಯಿ ಬಿಟ್ಟು ಹೇಳಲಿಕ್ಕಿಲ್ಲ. ಸ್ವಲ್ಪ ನಾವು ಮನಸ್ಸನ್ನು ಜಾಗೃತೆಗೊಳಿಸದಿದ್ದರೆ, ಸ್ವಲ್ಪ ನಾವು ಎಚ್ಚೆತ್ತುಕೊಳ್ಳದಿದ್ದರೆ ನಮ್ಮದೇ ಪರಿಸರ ಹಾಳಾಗುತ್ತೆ. ನಮ್ಮದೇ ಸುತ್ತಮುತ್ತಲಿರ್ತಕ್ಕಂಥ ನಮ್ಮ ಅಣ್ಣ ತಮ್ಮಂದಿರು ಅಥವಾ ಅಕ್ಕ ತಂಗಿಯಂದಿರಿಗೆ ಆರೋಗ್ಯ ಕೆಡುತ್ತೆ ಎಂಬ ಭಾವನೆಗಳು ಬಂದರೆ ಖಂಡಿತಕ್ಕೂ ಆ ನಿಟ್ಟಿನಲ್ಲಿ ನಾವು ಯೋಚನೆಗಳನ್ನು ಕೂಡ ಮಾಡುವುದಿಲ್ಲ. ನಮ್ಮ ಅಧಿಕಾರಿಯವರು, ಸ್ವಚ್ಛತಾ ಅಧಿಕಾರಿಯಾದ ಮಂಜುಳರವರು ಪಾಪ ಎಷ್ಟೊಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಆ ಕಡೆ ಹೋಗುವಾಗ ಕೂಡ ಸ್ವಚ್ಛ, ಈ ಕಡೆ ಹೋಗುವಾಗ ಕೂಡ ಸ್ವಚ್ಛ, ಅಲ್ಲೂ ಸ್ವಚ್ಛ ಇಲ್ಲೂ ಸ್ವಚ್ಛ ಅಂತ ಯಾವಾಗಲೂ ನೋಡಿದರೆ ಅವರ ಬಾಯಲ್ಲಿ ಇರತಕ್ಕಂಥ ಮಾತು ಯಾವುದು ಅಂತ ಕೇಳಿದರೆ ಸ್ವಚ್ಛ ಎಂಬ ಶಬ್ದ. ನಮಗೆಲ್ಲ ಗೊತ್ತಿದೆ, ಆ ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ ಅಂತ ಹೇಳೋದಿಲ್ಲ. ನಮ್ಮ ಮನೆಯಲ್ಲಿರತಕ್ಕಂಥ ಕಸಕಡ್ಡಿಗಳನ್ನು, ಹಸಿ ಕಸಕಡ್ಡಿಗಳನ್ನು ನಮ್ಮ ಮನೆಯಲ್ಲಿರ್ತಕ್ಕಂಥ ತೆಂಗಿನ ಬುಡಕ್ಕೋ ಅಥವಾ ಬಾಳೆ ಗಿಡಕ್ಕೋ ಹಾಕ್ಬೋದು. ಅದೇ ಒಣ ಕಸಗಳನ್ನು, ಪ್ಲಾಸ್ಟಿಕ್ ಚೀಲಗಳನ್ನು ಅದನ್ನು ವಿಂಗಡಣೆ ಮಾಡಿ ನಾವೇನಾದರೂ ತ್ಯಾಜ್ಯ ಘಟಕ ಆದ ನಂತರ ಕೊಟ್ಟರೆ ಅದನ್ನು ನಮ್ಮ ಸ್ವಚ್ಛ ಪರಿಸರ ಕೂಡ ಆಗುತ್ತೆ. ನಮಗೆ ಆರೋಗ್ಯದಾಯಕವಾದ ಜೀವನ ಬದುಕನ್ನು ನಡೆಸಲಿಕ್ಕೆ ಸಾಧ್ಯತೆ ಎಂಬುದರ ಬಗ್ಗೆ ನಾವು ಅರಿವನ್ನು ಕಲ್ಪಿಸಿಕೊಳ್ಬೇಕು. ಮುಂದಿನ ದಿನಗಳಲ್ಲಿ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಕಿವಿಯನ್ನು ಈ ಕಡೆ ಮಾಡಿ ಕೇಳ್ತಾ ಇದ್ದಾರೆ. ಸ್ವಲ್ಪ ಪೋಖ್ರಿ ಜಾಸ್ತಿ ಅಂತ ಕಾಣುತ್ತೆ. ಸಣ್ಣ ಮಟ್ಟಿನಲ್ಲಿ ಸಣ್ಣ ಪ್ರಾಯದ ಮಕ್ಕಳು ಖಂಡಿತಕ್ಕೂ ಪೋಖ್ರಿಯನ್ನು ಮಾಡಲೇಬೇಕು, ತುಂಟಾಟಗಳನ್ನು ಮಾಡಲೇಬೇಕು. ಅದೇ ತುಂಟಾಟಗಳನ್ನು ನಮ್ಮ ಮನೆಯವರು ಕಸವನ್ನು ಕೊಂಡೋಗಿ ಮಾರ್ಗದ ಸೈಡಲ್ಲಿ ಹಾಕುವಂಥ ಸಂದರ್ಭದಲ್ಲಿ ಇದೇ ತುಂಟಾಟಗಳನ್ನು ನಮ್ಮ ಮನೆಯವರಿಗೆ ತಿಳಿಸಬೇಕು. ತುಂಟಾಟದ ಮುಖೇನ, ಯಾಕೆ ಅಪ್ಪ ನೀವು ನಾನು ರೋಡ್ ಸೈಡಲ್ಲಿ ಕಸ ಎಸೆತಾ ಇದ್ದೀರಿ, ಯಾಕೆ ಅಮ್ಮ ನೀವು ಅಪ್ಪನ ಕೈಯಲ್ಲಿ ಬೈಕಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಕಸವನ್ನು ಕಟ್ಟಿ ಕೊಡ್ತಾ ಇದ್ದೀರಾ ಅಂತ ಕೇಳಿದರೆ ಖಂಡಿತಕ್ಕೂ ಅಮ್ಮ ಕಸ ಕಟ್ಟಿ ಕೊಡುವುದಿಲ್ಲ, ಅಪ್ಪ ಕಸವನ್ನು ರೋಡ್ ಸೈಡಲ್ಲಿ ಎಸೆಯುವುದಿಲ್ಲ. ಆದ್ದರಿಂದ ಪುಟಾಣಿ ಮಕ್ಕಳಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ, ತಮ್ಮೆಲ್ಲ ಮನಸ್ಸುಗಳು ಜಾಗೃತ ಆಗಬೇಕು. ತಮ್ಮೆಲ್ಲ ವಿದ್ಯಾರ್ಥಿಗಳು ತಮ್ಮ ಸ್ಕೂಲಲ್ಲಿ ತಮ್ಮ ಅಧ್ಯಾಪಕರು ಹೇಳಿಕೊಡುವಂತಹ ಪಾಠಗಳನ್ನು ಗಮನದಲ್ಲಿಟ್ಟುಕೊಂಡು ಓದಿದ ನಂತರ ಸ್ವಲ್ಪ ಸ್ವಚ್ಛತೆಗೋಸ್ಕರ ಒಂದು ಅರ್ಧ ಗಂಟೆನ ಅಥವಾ
ಒಂದು 20 ನಿಮಿಷ 10 ನಿಮಿಷನ ಅಧ್ಯಾಪಕರು ಕೂಡ ಅದರ ಬಗ್ಗೆ ಪಾಠವನ್ನು ಹೇಳಿಕೊಡುವಂಥ ನಿಟ್ಟಿನಲ್ಲಿ ತಮಗೆಲ್ಲ ಅಧ್ಯಾಪಕರು ಕೂಡ ಮನಸ್ಸುಗಳನ್ನು ಮಾಡಬೇಕು. ಇವತ್ತು ಬಹುಶಃ ಬೇರೆ ಬೇರೆ ಕಡೆಗಳಲ್ಲಿ ಸ್ವಚ್ಛಮೇವ ಜಯತೆ ಪಂಚಾಯಿತಿ ಮಟ್ಟದಲ್ಲಿ ಇರಲಿ, ತಾಲೂಕು ಮಟ್ಟದಲ್ಲಿ ಇರಲಿ, ಈ ಕಾರ್ಯಕ್ರಮಗಳು ಉದ್ಘಾಟನೆ ಆಗುತ್ತೆ. ಇವತ್ತು ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ನಾವಿಲ್ಲಿ ಉದ್ಘಾಟನೆ ಮಾಡಿದ್ದೀವಿ. ಬರೀ ಇದು ಉದ್ಘಾಟನೆಗೋಸ್ಕರ ಮಾತ್ರ ಸೀಮಿತನ ಅಂತ ಕೇಳಿದರೆ ಖಂಡಿತಕ್ಕೂ ಉದ್ಘಾಟನೆಗೋಸ್ಕರ ಸೀಮಿತ ಅಲ್ಲ. ಅಥವಾ ಅಧಿಕಾರಿ ವರ್ಗದವರಿಗೆ ಆದೇಶ ಬಂದ ತಕ್ಷಣ ಈ ಕಾರ್ಯಕ್ರಮವನ್ನು ಮಾಡಬೇಕಂತ ಕೇಳಿದರೆ ಖಂಡಿತಕ್ಕೂ ಆದೇಶ ಬಂದಕ್ಕೆ ಕಾರ್ಯಕ್ರಮ ಮಾಡುವುದಲ್ಲ. ನಮ್ಮೆಲ್ಲರ ಮನಸ್ಸನ್ನು ಜಾಗೃತಗೊಳಿಸಿ, ನಮ್ಮೆಲ್ಲರನ್ನ ಎಚ್ಚರಗೊಳಿಸಿ, ನಮ್ಮನ್ನು ಸ್ವಚ್ಛ ಪರಿಸರವನ್ನಾಗಿಸಿ ಇದ್ರೆ ಪ್ರಕೃತಿ ಮಾತೆ ಇವತ್ತು ಈ ಸಲ ಮಳೆ ಕೂಡ ತುಂಬ ವಿಳಂಬವಾಗಿದೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಪ್ರಕೃತಿ ಮಾತೆ ಮುಣಿದರೆ ಏನಾಗಬಹುದು, ಪ್ರಕೃತಿ ಮಾತೆ ಒಲಿದರೆ ಏನಾಗಬಹುದೆಂಬ ನಮ್ಮ ಈ ತುಳುನಾಡಿನ ಮಣ್ಣಿನ ಮಕ್ಕಳಿಗೆ ಗೊತ್ತೇ ಇದೆ. ಆದ್ದರಿಂದ ದಯವಿಟ್ಟು ಎಲ್ಲರಲ್ಲಿ ಕೈ ಮುಗಿದು ಕಳಕಳಿಯಿಂದ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಸ್ವಚ್ಛತೆಯನ್ನು ಮಾಡುವ, ಸ್ವಚ್ಛ ಪರಿಸರವನ್ನು ಇಟ್ಟುಕೊಳ್ಳುವ, ಅದೇ ರೀತಿಯಲ್ಲಿ ಸ್ವಚ್ಛಮೇವ ಜಯತೆ ಎಂಬ ಶಬ್ದವನ್ನು ನಮ್ಮ ಆತ್ಮದಲ್ಲಿ ಅದನ್ನು ಇಟ್ಟುಕೊಂಡು ಕಾರ್ಯಗತಗೊಳಿಸುವಂತ ಹೇಳುತ್ತಾ, ನಮ್ಮ ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ, ಜಿಲ್ಲಾ ಪಂಚಾಯಿತಿ ಆಗಲಿ, ತಾಲೂಕು ಪಂಚಾಯಿತಿ ಆಗಲಿ ಅಥವಾ ಗ್ರಾಮ ಪಂಚಾಯಿತಿ ಆಗಲಿ, ಅಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗ, ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಇವತ್ತು ಪ್ರತಿಯೊಂದು ಕಡೆಯಲ್ಲೂ ಸ್ವಚ್ಛತೆಗೋಸ್ಕರ ಒಂದಷ್ಟು ಸಮಯಗಳನ್ನು ಮೀಸಲಿಡುತ್ತಾರೆ, ಸ್ವಚ್ಛತೆಗೋಸ್ಕರ ಒಂದಷ್ಟು ಮಾತುಗಳನ್ನು ಹೇಳುತ್ತಾರೆ, ಸ್ವಚ್ಛತೆಗೋಸ್ಕರ ಒಂದಷ್ಟು ಆದೇಶಗಳನ್ನು ಹೊರಡಿಸ್ತಾರೆ. ಅದನ್ನೆಲ್ಲ ಪರಿಪಾಲಿಸಿಕೊಂಡು ಬಹುಶಃ ಕಳೆದ ಸಲ ಇದ್ದಿರತಕ್ಕಂತಹ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ರವಿ ಅವರಿದ್ದರು. ಅವರು ಒಂದು ಸ್ಲೋಗನನ್ನು ಹೊರಡಿಸಿದರು, ನಮ್ಮ ತ್ಯಾಜ್ಯ ನಮ್ಮ ಹೊಣೆ ಎಂಬ ಶಬ್ದವನ್ನು. ನಮ್ಮ ತ್ಯಾಜ್ಯ ನಮ್ಮ ಹೊಣೆ ಎಂಬ ಶಬ್ದವನ್ನು ನಾವು ಮನಸ್ಸಿನಲ್ಲಿಟ್ಟುಕೊಂಡು ಇವತ್ತು ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರಾದ ಡಾಕ್ಟರ್ ಸೆಲ್ವಮಣಿಯವರು ಇದ್ದಾರೆ. ಈ ಶಬ್ದ ಸ್ವಚ್ಛಮೇವ ಜಯತೆ, ಮತ್ತೊಂದು ಶಬ್ದ ಬಂದಿದೆ. ಖಂಡಿತಕ್ಕೂ ಇದಕ್ಕೆ ಜಯ ಸಿಗಲಿ. ಆ ಜಯ ಸಿಗುವಾಗ ನಮ್ಮ ಪಾಲು ಅದರಲ್ಲಿ ವಿಶೇಷವಾಗಿ ಇರಲಿ ಅಂತ ಹೇಳುತ್ತಾ, ಪಾವೂರು ಗ್ರಾಮ ಪಂಚಾಯಿತಿಯ ಸುತ್ತಮುತ್ತಲೂ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿಯ 230 ಪಂಚಾಯಿತಿಗಳಲ್ಲೂ ಇದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಅಧಿಕಾರಿ ವರ್ಗ ಶ್ರಮಿಸಿದ ಹಾಗೇನೆ ನಾವುಗಳು ಕೂಡ ಶ್ರಮಿಸುವಂತ ಹೇಳುತ್ತಾ, ಗೌರವಾನ್ವಿತ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಇದ್ದಾರೆ, ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಇದ್ದಾರೆ. ತಂದೆ ಮಗ, ಇದು ಅಪರೂಪ ನೋಡುವ ಕ್ಷಣ. ಒಂದೇ ವೇದಿಕೆಯಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ತಂದೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಗ. ತುಂಬ ಖುಷಿ. ರಾಜಕೀಯ ಭವಿಷ್ಯ ಬಹುಶಃ ಈ ರೀತಿಯಲ್ಲೂ ಇರುತ್ತೆ ಅಂತ ನಿಮ್ಮನ್ನು ನೋಡಿದಾಗ ಅನ್ನಿಸುತ್ತೆ. ನಿಮ್ಮ ಮುಖೇನ ಈ ಪಾವೂರು ಗ್ರಾಮ ಪಂಚಾಯಿತಿಯ ಪರಿಸರ ಮತ್ತಷ್ಟು ಸ್ವಚ್ಛವಾಗಿರಲಿ, ಪ್ರಕೃತಿ ಮಾತೆ ನಮಗೆಲ್ಲರಿಗೂ ಒಲಿಯಲಿ ಅಂತ ಹೇಳುತ್ತಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೀನಿ. ಉದ್ಘಾಟನೆ ಮಾಡಿದ ನಂತರ ನಮ್ಮದು ಕೂಡ ಅದರಲ್ಲಿ ಪಾತ್ರ ಇದೆ. ನಮ್ಮ ಮನೆಯಲ್ಲೂ ಕೂಡ ಅಷ್ಟೇ ಸ್ವಚ್ಛತೆಯಿಂದ ಪರಿಸರವನ್ನು ಇಟ್ಟುಕೊಳ್ಳುವ, ಅದೇ ರೀತಿಯಲ್ಲಿ ಬರುವಂಥ ಮಳೆಗಾಲದ ಸಂದರ್ಭ ವಿದ್ಯಾರ್ಥಿಗಳು ಒಂದು ಚೂರು ಇಲ್ಲಿ ಕಿವಿ ಕೊಡಬೇಕು. ಬರುವಂಥ ಮಳೆಗಾಲದ ಸಂದರ್ಭದಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಹೊಂಡಗಳಲ್ಲಿ ನೀರು ನಿಲ್ಲುತ್ತೆ ಅಥವಾ ಕೆರೆಯಲ್ಲಿ ನೀರು ತುಂಬಿ ತುಳುಕುತ್ತೆ. ಯಾವುದೇ ಕಾರಣಕ್ಕೂ ಮಕ್ಕಳು ಅಲ್ಲಿ ಇಣುಕಿ ನೋಡುವಂಥ ಸಾಹಸವನ್ನು ಮಾಡಲಿಕ್ಕೆ ಹೋಗಬೇಡಿ. ದಯವಿಟ್ಟು ನಿಮ್ಮ ಪೋಷಕರು ನಿಮಗೆ ಆ ಕಿವಿ ಮಾತನ್ನು ಹೇಳುತ್ತಾರೆ. ಮತ್ತೊಂದು ಸಲ ಎಚ್ಚರಿಕೆಯನ್ನು ನೀಡಿ, ಮಳೆಗಾಲದ ಸಂದರ್ಭದಲ್ಲಿ ನಾವು ಎಷ್ಟು ಜಾಗೃತರಾಗಿದ್ರೂ ಕೂಡ ತುಂಬ ನಮಗೆ ಆಶಾದಾಯಕವಾಗಿರುತ್ತೆ ಅಂತ ಹೇಳುತ್ತಾ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂತಹ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂತಹ ಪಾವೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಹಾಗೆಯೇ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರಿಗೆ, ಇಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಸ್ವಚ್ಛ ಪರಿಸರದತ್ತ ನಾವೆಲ್ಲ ಹೋಗುವ, ಹಚ್ಚ ಹಸಿರಿನ ಪ್ರಕೃತಿ ಮಾತೆಯನ್ನ ಕಾಣುವಂತ ಹೇಳುತ್ತಾ ತಮ್ಗೆಲ್ಲರಿಗೂ ಶುಭವನ್ನು ಹಾರೈಸ್ತಿದ್ದೀನಿ. ಜೈ ಹಿಂದ್. ಕೂಡ ಸ್ವಚ್ಛತಾ ಸಂದೇಶವನ್ನು ನೀಡಿದಂಥ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ಮಾನ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಕಸ್ತೂರಿ ಪಂಜಾ ಇವರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಖಂಡಿತವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿಯನ್ನು ಹೃತ್ಪೂರ್ವಕವಾಗಿ ಮಂಗಳೂರು ತಾಲೂಕಿನ ಪರವಾಗಿ, ಪಾವೂರು ಗ್ರಾಮದ ಎಲ್ಲರ ಜನತೆಯ ಪರವಾಗಿ
ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಒಂದು ಕಾರ್ಯಕ್ರಮ ನಮ್ಮ ಪಾವೂರು ಗ್ರಾಮದಲ್ಲಿ ಮಾಡಿದ್ದಕ್ಕೆ ಅವರಿಗೆ ನಾನು ಈ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಖಂಡಿತವಾಗಿ ಇವತ್ತು ಈ ಒಂದು ಕಾರ್ಯಕ್ರಮ ಮಾಡುವ ಉದ್ದೇಶ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 230 ಪಂಚಾಯಿತಿಗಳಿದೆ. ಎಲ್ಲೂ ಒಂದು ಹತ್ತಿರದ ಪಂಚಾಯಿತಿಯಲ್ಲಿ ಮಾಡಬಹುದಿತ್ತು. ಆದರೆ ಇದರ ಉದ್ದೇಶ ಪಾವೂರು ಗ್ರಾಮದ ಜನತೆಯ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟುಕೊಂಡು ನೀವು ಸಂಪೂರ್ಣ ಸಹಕಾರ ಕೊಡ್ತೀರಿ ಅಂತ ಹೇಳಿ ವಿಶ್ವಾಸವನ್ನು ಇಟ್ಟುಕೊಂಡು ಇವತ್ತು ಅಧಿಕಾರಿಗಳು, ಜಿಲ್ಲಾ ಪಂಚಾಯತಿನ ಅಧ್ಯಕ್ಷರು, ಉಪಾಧ್ಯಕ್ಷರು ನಮಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನನ್ನ ಪಾವೂರು ಗ್ರಾಮದ ಎಲ್ಲ ಜನತೆಯಲ್ಲಿ ಮನವಿ, ಖಂಡಿತವಾಗಿ ಪಾವೂರು ಗ್ರಾಮವನ್ನು ನೀವು ಸ್ವಚ್ಛತೆಯಾಗಿ ಮಾಡಲಿಕ್ಕೆ ತಾವೆಲ್ಲರೂ ಇವತ್ತಿನಿಂದ ಪಣ ತೊಡ್ತೀರಿ ಅಂತ ಅಲ್ಲಿ ವಿಶ್ವಾಸ ಇದೆ. ಖಂಡಿತವಾಗಿ ಈ ಗ್ರಾಮಕ್ಕೆ ಘನತ್ಯಾಜ್ಯ ಘಟಕಕ್ಕೆ ನಮ್ಮ ಜಿಲ್ಲಾ ಪಂಚಾಯತಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಅಧಿಕಾರಿಗಳು ಸುಮಾರು 20 ಲಕ್ಷ ರೂಪಾಯಿ ಅನುದಾನವನ್ನು ನೀಡಿ ಈಗಲೇ 10 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿ ಶಿಲಾನ್ಯಾಸ ಮಾಡಿದ್ದಾರೆ. ಅದಕ್ಕಾಗಿ ನಾನು ಅವರನ್ನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ನಿಮಗೆ ಕೆಲವು ಪ್ರಾಸ್ತಾವಿಕ ನುಡಿಗಳನ್ನು ಹೇಳಿದ್ದಾರೆ. ಅದನ್ನು ನೀವು ಸ್ವಲ್ಪ ಮಟ್ಟಿಗೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಖಂಡಿತವಾಗಿ ನಮಗೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿಗೆ ಸುಮಾರು ಜನ IAS ಅಧಿಕಾರಿಗಳು ಬಂದಿದ್ದರು. ನಮ್ಮ ಸೊಲೋಮನಿಯರವರು ಇವತ್ತು ಈ ಸಲ ಭಾಳಷ್ಟು ಈ ಸ್ವಚ್ಛತೆಗೆ, ಕುಡಿಯುವ ನೀರಿಗೆ, ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ಎಷ್ಟು ಅಭಿನಂದನಿಸಿದರೂ ಸಾಕಾಗಲಿಕ್ಕಿಲ್ಲ. ಇಂಥ ಒಂದು ಅಧಿಕಾರಿ ಖಂಡಿತವಾಗಿ ನಮಗೆ ಮೊದಲ ಬಾರಿ ಬರುವಾಗ KS ಇದ್ದರು, ಮತ್ತೆ IAS ಆದರು. ನಮ್ಮ ಜಿಲ್ಲೆಗೆ ಬಂದ ಮೇಲೆ ಸೆಲ್ವಮಣಿ ಅವರು IAS ಆಗಿ ನಮ್ಮಲ್ಲಿಗೆ ಬಂದಿದ್ದಾರೆ. ಈ IAS ಅಂತ ಹೇಳಿದರೆ ತಮಗೆ ಗೊತ್ತಿರ್ಬೋದು, ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿ ಆಗುವಂಥ ಅರ್ಹತೆ ಉಳ್ಳವರು. ಖಂಡಿತವಾಗಿ CS-ಗೂ DC-ಗೂ ವ್ಯತ್ಯಾಸ ಏನೂ ಇಲ್ಲ. CS ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು, DS ಅವರು ಒಂದೇ ಗ್ರೇಡಿನ ಕೆಲಸ ಮಾಡುವವರು. ಹಾಗಾಗಿ ನಮ್ಮ ಸೆಲ್ವಮಣಿರವರು, ನಮ್ಮ DS ರವರು ಹೋಗಿದ್ದರು ಈಗಲೇ. ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಭಾಳಷ್ಟು ಸಹಕಾರ ಕೊಟ್ಟಿದ್ದಾರೆ. ಅವರನ್ನು ಸಹ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಜೊತೆಗೆ ನಮ್ಮ ಮಂಗಳೂರು ತಾಲೂಕ್ ಪಂಚಾಯತಿನ ಕಾರ್ಯನಿರ್ವಹಣಾಧಿಕಾರಿಯವರು ರಘುರವರು ಖಂಡಿತವಾಗಿ KS ಆಗಿ ನಮ್ಮ ತಾಲೂಕಿನ ಉದ್ದಗಲಕ್ಕೂ 55 ಗ್ರಾಮ ಪಂಚಾಯಿತಿಗಳಿಗೂ ಸ್ವಚ್ಛತೆ ಬಗ್ಗೆ, ಇನ್ನಿತರ ಕೆಲಸಗಳ ಬಗ್ಗೆ ಭಾಳಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡುವಾಗ ನಾವು ಏನು ಕೆಲಸ ಮಾಡೋದಿಲ್ಲ ಅಂತ ಕಾಣ್ತಾ ಇದೆ. ಅದಕ್ಕಾಗಿ ನಾನು ಅವರನ್ನು ಸಹ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಕಸ್ತೂರಿ ಪಂಜರವರು ಪಾವೂರು ಗ್ರಾಮಕ್ಕೆ ಪ್ರಥಮವಾಗಿ ಭೇಟಿ ಕೊಟ್ಟಿರಬಹುದು. ಖಂಡಿತವಾಗಿ ಅಧ್ಯಕ್ಷರನ್ನು, ಉಪಾಧ್ಯಕ್ಷರನ್ನು ನಾನು ಪಾವೂರಿನಲ್ಲಿ ಹುಟ್ಟಿದ್ದಕ್ಕೆ ನಿಮಗೆ ನಾನು ಅಭಿನಂದನೆ ಕೊಡಬೇಕು. ಯಾಕೆ ಅಭಿನಂದನೆ ಕೊಡಬೇಕಂತ ಹೇಳಿದರೆ, ನಮ್ಮ ಮಂಗಳೂರು ತಾಲೂಕ್ ಪಂಚಾಯಿತಿ ಕಟ್ಟಡಕ್ಕೆ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯನಿರ್ವಹಣಾಧಿಕಾರಿಯವರು ಸುಮಾರು 4,25,00,000 ಅವರ ಅನುದಾನದಲ್ಲಿ ಕೊಟ್ಟು ನಮ್ಮ ಮಂಗಳೂರು ತಾಲೂಕು ಪಂಚಾಯಿತಿಯ ಒಂದು ಸುಂದರ ಕಟ್ಟಡ ಮಾಡಲಿಕ್ಕೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯನಿರ್ವಹಣಾಧಿಕಾರಿಯವರು ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ನನ್ನ ಊರಾದರಿಂದ ಇಲ್ಲಿಯವರೆಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. 3.5 ಕೋಟಿ ಕಳೆದ ವರ್ಷ ಕೊಟ್ಟರು, ಸಾಕಾಗುವುದಿಲ್ಲ ಅಂತ ಹೇಳಿದ್ದಕ್ಕೆ ಈ ಸಲ 75 ಲಕ್ಷ ರೂಪಾಯಿ ನಮ್ಮ ತಾಲೂಕು ಪಂಚಾಯಿತಿ ಕೊಟ್ಟಿದ್ದಾರೆ. ಅದಕ್ಕಾಗಿ ಉಪಾಧ್ಯಕ್ಷರು ಆ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ನಿನ್ನೆ ಮೊನ್ನೆನ ಮೀಟಿಂಗ್ ಆಗಿದೆ, ಅದರಲ್ಲೂ ಸಹ ಕೊಡಿ ಅಂತ ಹೇಳಿ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಉಪಾಧ್ಯಕ್ಷರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ನನ್ನ ಗ್ರಾಮದ ಎಲ್ಲ ಜನರು ಇವತ್ತು ಸ್ವಾಮಿ ವಿವೇಕಾನಂದರು, ಮೊಹಮ್ಮದ್ ಪೈಗಂಬರವರು, ಯೇಸು ಕ್ರಿಸ್ತರವರು, ಇವರು ಮಹಾತ್ಮ ಗಾಂಧಿಯವರು, ಇವರೆಲ್ಲರ ಉದ್ದೇಶ ಸ್ವಚ್ಛತೆ ಆಗಿರಬೇಕು. ನಾವೆಲ್ಲರೂ ನಮ್ಮ ಪರಿಸರ ಸ್ವಚ್ಛತೆ ಆಗಿರಬೇಕಂತ ಅವರ ಉದ್ದೇಶವನ್ನು ಇಟ್ಟುಕೊಂಡು ಬಂದಂತಹ ವ್ಯಕ್ತಿಗಳು. ಅವರ ಆದರ್ಶದಲ್ಲಿ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರು, ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ ಕುಮಾರಸ್ವಾಮಿ ಅವರು, ಇವರೆಲ್ಲರೂ ಜನಪ್ರತಿನಿಧಿಗಳು, IAS, KS ಅಧಿಕಾರಿಗಳು, ಪಂಚಾಯತಿನಿಂದ ಹಿಡಿದು
ಪಾರ್ಲಿಮೆಂಟ್ ತನಕ ಜನಪ್ರತಿನಿಧಿಗಳ ಒಂದೇ ಉದ್ದೇಶ ದೇಶ ಸ್ವಚ್ಛತೆದಾಗಬೇಕು. ದೇಶ ಸ್ವಚ್ಛತೆ ಆಗಬೇಕಿದ್ರೆ ಗ್ರಾಮದಿಂದಲೇ ಪ್ರಾರಂಭ ಆಗಬೇಕು. ಈ ಗ್ರಾಮದಿಂದಲೇ ಪ್ರಾರಂಭ ಆದ ಮಾತ್ರ ದೇಶ ಇವತ್ತು ಸ್ವಚ್ಛತೆ ಆಗ್ತದೆ ಅಂತ ಅವರ ಉದ್ದೇಶ. ಅವರೆಲ್ಲ ಇಷ್ಟು ಕಷ್ಟಪಡುವಾಗ ನಾವು ಅವರ ಜೊತೆಗೆ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮೆಲ್ಲರಲ್ಲಿ ಮನವಿ ಮಾಡುತ್ತಾ, ನಮ್ಮ ಮಂಜುಳಾ ಮೇಡಮ್ರವರ ಉಪಾಧ್ಯಕ್ಷರು ಹೇಳಿದರು, ನಾನು ಸುಮಾರು 20 ವರ್ಷಗಳಿಂದ ನೋಡ್ತಾ ಇದ್ದೇನೆ. ಖಂಡಿತವಾಗಿ ಒಂದು ಜಿಲ್ಲೆಯ ಒಂದು ಹೆಣ್ಣು ಮಗಳು, ಖಂಡಿತವಾಗಿ ಜಿಲ್ಲೆಯ ಎಲ್ಲರ ಹೆಣ್ಣು ಮಗಳಂತ ಹೇಳಲಿಕ್ಕೆ ಅದು ಖಂಡಿತ ತಪ್ಪಾಗಲಿಕ್ಕಿಲ್ಲ. ಮಂಜುಳಾ ಮೇಡಮ್ರವರು ಸುಮಾರು 20 ವರ್ಷಗಳಿಂದ ತನ್ನ ಸಂಪೂರ್ಣ ಸಮಯವನ್ನು ಹೆಂಡತಿ ಗಂಡ ಮಕ್ಕಳನ್ನು ಸಹ ಲೆಕ್ಕಿಸದೆ ಜಿಲ್ಲೆಯ ಸ್ವಚ್ಛತೆಗಾಗಿ ಭಾಳಷ್ಟು ಕಷ್ಟಪಡುವಂಥ ಒಬ್ಬ ಮಹಿಳೆ ಅಧಿಕಾರಿ ಮಂಜುಳಾ ಮೇಡಮ್ರವರು ನಾವು ಎಷ್ಟು ಅಭಿನಂದಿಸಿ ಸಾಕಾಗಲಿಕ್ಕಿಲ್ಲ. ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರು ಈ ಸಲ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಬೇಕು, ಯಾವುದಾದರೂ ಸ್ವಚ್ಛತೆ ಕೊಡುವುದಿದ್ದರೆ ರಾಜ್ಯ ಪ್ರಶಸ್ತಿಯನ್ನು ನಮ್ಮ ಮಂಜುಳಾ ಮೇಡಮ್ರವರಿಗೆ ಕೊಡಲಿಕ್ಕೆ ನಿಮ್ಮ ಸಂಪೂರ್ಣ ಸಹಕಾರ ಬೇಕಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಈ ಕಾರ್ಯಕ್ರಮವನ್ನು ನಮ್ಮ ಮಂಗಳೂರಿಗೆ ಪಾವೂರಿಗೆ ಕೊಟ್ಟದಕ್ಕೆ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರನ್ನು, ಉಪಾಧ್ಯಕ್ಷರನ್ನು, ನಮ್ಮ ಇವರವರನ್ನು, ಅದೇ ರೀತಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ನಮ್ಮ ಪಾವೂರು ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಸರ್ವ ಸದಸ್ಯರು, ಉಪಾಧ್ಯಕ್ಷರು, PDOರವರು, ಕಾರ್ಯದರ್ಶಿಯವರು, ಸಿಬ್ಬಂದಿ ವರ್ಗದವರು 2 ದಿವಸದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಅದಕ್ಕಾಗಿ ನಿಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸಿ, ಶಾಲೆಯ ವಿದ್ಯಾರ್ಥಿಗಳನ್ನು ಸಹ ಅಭಿನಂದಿಸಿ, ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ವೇದಿಕೆಯಲ್ಲಿದ್ದ ಗಣ್ಯರನ್ನು ಸೇರಿದ ಎಲ್ಲ ಗೌರವಾನ್ವಿತರನ್ನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ದಕ್ಷಿಣ ಕನ್ನಡ ಜಿಲ್ಲಾ ಸ್ವಚ್ಛತೆ ಆಂದೋಲನ. ಆಗುವಂತಹ ಹಸಿ ಕಸ ಹೇಳಿದ್ರೆ ಏನು? ಅಡಿಗೆ ಮನೆಯಲ್ಲಿ ತರಕಾರಿ ಮಾಡುವಾಗ ಬಂದಂತಹ ವೇಸ್ಟ್ಗಳು, ಮೀನು ಮಾಡಿದಂತಹ ಅದರ ಮೀನಿನ ವೇಸ್ಟ್ ತ್ಯಾಜ್ಯಗಳು, ಆಮೇಲೆ ಅನ್ನ ಪದಾರ್ಥ ಉಳಿದ್ರೆ, ಒಂದು ಮನೆಯಲ್ಲಿ ಒಂದು ನಾಯಿ, ಒಂದು ದನ, ಒಂದು ಬೆಕ್ಕು, ಈ 3 ಪ್ರಾಣಿಗಳಿದ್ರೆ ಹಸಿ ತ್ಯಾಜ್ಯ ಉಳಿಯುವುದಿಲ್ಲ. ಇಲ್ಲಿರುವ ಹಳ್ಳಿಯ ಕೃಷಿಕರಿಗೆ ಗೊತ್ತಾಗ್ತದೆ. ಯಾಕಂತ ಹೇಳಿದ್ರೆ ಎಲ್ಲ ಹಸಿ ತ್ಯಾಜ್ಯವನ್ನ ದನಕ್ಕೆ ಆಹಾರವಾಗಿ ಹೋಗ್ತದೆ, ಅನ್ನದ ತಿಳಿ ದನವಕ್ಕೆ ಆಹಾರವಾಗಿ ಹೋಗ್ತದೆ. ಮೀನಿನ ತಲೆ ಮತ್ತು ಮೀನಿನ ತ್ಯಾಜ್ಯವನ್ನ ನಾಯಿ ಮತ್ತು ಬೆಕ್ಕು ತಿಂತದೆ. ಉಳಿಯುವಂಥ ವೇಸ್ಟೇ ಇಲ್ಲ ಹಳಿ ತ್ಯಾಜ್ಯ. ಯಾರ ಮನೆಯಲ್ಲಿ ನಾಯಿ, ದನ, ಬೆಕ್ಕು ಇಲ್ವೋ ಆ ಮನೆಯಲ್ಲಿ ಹಸಿ ತ್ಯಾಜ್ಯವನ್ನ ಬಿಸಾಡುವಂಥ ಸಮಸ್ಯೆ ಬರ್ತದೆ. ಆವಾಗ ನಾನು ನಿಮ್ಮಲ್ಲಿ ವಿನಂತಿಸುವುದು, ಯಾಕಂತ ಹೇಳಿದ್ರೆ ನಾನು ದೂರ ಏನಿಲ್ಲ, ಪಾವೂರು ನಮ್ಮ ಉಳ್ಳಾಲದಲ್ಲಿ ನನ್ನ ಮನೆ ಇರುವಂಥದ್ದು. ಸೊ ನಾವು ಇಲ್ಲಿ ಇರುವವರು ಇದನ್ನು ನಮ್ಮ ಮನೆಯಲ್ಲಿ ನಾವು ಮಾಡಿಕೊಳ್ಬೇಕಾಗ್ತದೆ. ನಮ್ಮ ಮನೆಯಲ್ಲಿ ಉತ್ಪತ್ತಿ ಆಗುವಂಥ ಹಸಿ ಕಸವನ್ನ ನಮ್ಮ ಮನೆಯಲ್ಲಿರುವಂಥ ತುಂಬ ತೆಂಗಿನ ಮರ ಬುಡ ಇದ್ರೆ, ಈಗ ಒಂದು 10-15 ತೆಂಗಿನ ಮರ ಬುಡ ಇದ್ರೆ ಒಂದೊಂದಿನ ಒಂದೊಂದು ತೆಂಗಿನ ಮರದ ಬುಡಕ್ಕೆ ಹಾಕ್ಬೋದು, ಕೃಷಿಗೆ ನೇರವಾಗಿ ಬಳಸುವಂಥದ್ದು. ಇಲ್ಲ ತೆಂಗಿನ ಮರದ ಬುಡಕ್ಕೆ ಹಾಕುವುದಿಲ್ಲ ನಾವು ಅಂತ ಆದರೆ ನೀವು ಒಂದು 2 ಫೀಟ್ ಉದ್ದ ಅಗಲ ಆಳದ ಒಂದು ಗುಂಡಿಯನ್ನು ಹಿತ್ತಲಿನ ಬದಿಯಲ್ಲಿ, ಪಾಗರದ ಬದಿಯಲ್ಲಿ ತೆಗೀರಿ. ಆ ಹೊಂಡದ ಮಣ್ಣು ಅಲ್ಲೇ ಇರ್ತದೆ, ಮೇಲ್ಗಡೆ ಇರ್ತದೆ. ಈ ಏನು ಮನೆಯಲ್ಲಿ ನಿಮ್ಮ ಹಸಿ ಕಸ ಬರ್ತದೆ, ತರಕಾರಿ ವೇಸ್ಟು, ಮೀನಿನ ವೇಸ್ಟು, ಅಥವಾ ಅಂಗಳಗೊಡಿಸಿದ ತರಗೆಲೆ ಇರ್ಬೋದು, ಪೇಪರ್ ಚೂರಿ ಇರ್ಬೋದು, ಅದನ್ನೆಲ್ಲವನ್ನು ಕೊಂಡೋಗಿ ಅಲ್ಲಿ ಹಾಕಿ, ಒಂದು ಬೊಗಸೆ ಮಣ್ಣನ್ನು, ಹೊಂಡದಿಂದ ತೆಗೆದ ಮಣ್ಣು ಪಕ್ಕದಲ್ಲಿ ಇರ್ತದಲ್ವಾ, ಆ ಮಣ್ಣನ್ನು ತೆಗೆದು ಆ ಹೊಂಡಕ್ಕೆ ಹಾಕಿ, ಆ ಕಸ ಕಾಣದ ರೀತಿಯಲ್ಲಿ ಒಂದು ಪದರ ಮಣ್ಣನ್ನು ಚೆಲ್ಲಿ. ಈಗ ಮಳೆ ಬರುವಾಗ ನೀರು ಹಾಕೋ ಅವಶ್ಯಕತೆ ಇಲ್ಲ. ಆದರೆ ಬೇಸಿಗೆಯಲ್ಲಿ ಹಲೋ ಮತ್ತೆ ಕೊಡಿ. ಬೇಸಿಗೆಯಲ್ಲಿ ಏನು ಮಾಡ್ಬೋದು ಅಂತ ಹೇಳಿದರೆ, ನಾವು ಏನು ಮಣ್ಣು ಹಾಕುವ ಕೈಯಲ್ಲಿ ಕಳೆ ಆಯ್ತಲ್ವಾ, ಅಲ್ಲಿ ಸ್ವಲ್ಪ ಕೈ ತೊಳೆಯಿರಿ. ಹಸಿ ಕಸ ಜೀವರಸ, ಮಣ್ಣು ನೀರು ಜೊತೆ ಸೇರಿದರೆ ನವರಸ. ನೀವು ಒಂದು ಗುಂಡಿ ಒಂದು ಮನೆಯವರಿಗೆ ಕನಿಷ್ಠ ಪಕ್ಷ 3 ರಿಂದ 4 ತಿಂಗಳು ಬರ್ತದೆ. ಇದು ನಾನು ನನ್ನ ಮನೆಯಲ್ಲಿ ಮಾಡಿ ನಿಮಗೆ ಹೇಳಿರುವಂಥದ್ದು. ಒಂದು ಗುಂಡು ತುಂಬಿದ ನಂತರ ಅದಕ್ಕೆ ತಂದ ಮಣ್ಣು ಹಾಕಿ ಮುಚ್ಚಿದರೆ ಪಕ್ಕದಲ್ಲಿ 2ನೇ ಗುಂಡಿ. ಆ 2ನೇ ಗುಂಡಿ ತುಂಬುವಷ್ಟರೊಳಗೆ ನಿಮಗೆ ಮೊದಲನೇ ಇರೋ ಗುಂಡಿಯಿಂದ ಒಂದು ಹಾರೆಯಿಂದ ತೆಗೆದ್ರೆ ಅದು ಒಳ್ಳೆ ಕರಗಿ ಸಾವಯವ ಗೊಬ್ಬರ ಆಗಿರ್ತದೆ. ಮನೆಯಲ್ಲಿರುವ ಹೂವಿನ ಗಿಡಗಳಿಗೆ ಅಥವಾ ತರಕಾರಿಗಳಿಗೆ ಅದನ್ನು ಬಳಸ್ಬೋದು. ಕಾಂಪೋಸ್ಟ್ ಪಿಟ್ ಅಂತ ಹೇಳ್ತೇವೆ. ಕಾಂಪೋಸ್ಟ್ ಪಿಟ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಆದರೆ ನೀವು ಪೈಪ್ ಕಾಂಪೋಸ್ಟ್ ಮಾಡ್ಬೋದು. 5 ಫೀಟ್ ಉದ್ದಗಲದು, ಇಲ್ಲಿ ನೋಡಿದಿರಿ, ಎಲ್ರಿಗೆ ಗೊತ್ತಿರ್ಬೋದು. ಸೊ ಪೈಪ್ ಕಾಂಪೋಸ್ಟ್ ಅಲ್ಲಿ ಹಸಿ ಕಸವನ್ನು ಇಳುವರಿ ಮಾಡ್ಬೋದು. ಇಲ್ಲ ಮನೆಯಲ್ಲಿ ತುಂಬ ಜನ ಇದ್ದಾರೆ, ತುಂಬ ವೇಸ್ಟ್ ಉತ್ಪತ್ತಿ ಆಗ್ತಾ ಅಂದ್ರೆ ನೀವು ಬಯೋಗ್ಯಾಸ್ ಅನ್ನ ಮಾಡ್ಬೋದು. ಬಯೋಗ್ಯಾಸ್ ಮಾಡ್ಲಿಕ್ಕೆ ನಿಮ್ಗೆ ಸಬ್ಸಿಡಿ ಇದೆ, ಸರ್ಕಾರದಿಂದ
ನಿಮಗೆ ಬಯೋಗ್ಯಾಸ್, ಅಡುಗೆ ತ್ಯಾಜ್ಯ ಹೇಳಿದರೆ ಮೀನಿನ ವೇಸ್ಟು, ತರಕಾರಿ ವೇಸ್ಟು, ಗಂಜಿ ತಿಳಿ ಎಲ್ಲವನ್ನು ಅದಕ್ಕೆ ಹಾಕ್ಬೋದು. ಅದಕ್ಕೆ ಆ ಬಯೋಗ್ಯಾಸ್ ಮಾಡೋವರಿಗೆ ಟ್ರೈನಿಂಗ್ ಕೂಡ ಕೊಡ್ತಾರೆ. ಸರ್ಕಾರದಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 20,000, ಇತರರಿಗೆ 18,000 ಸಬ್ಸಿಡಿ ಇದೆ. ಯೂನಿಟ್ ಕಾಸ್ಟ್ 30,000 ಇದೆ. ಸೊ ನೀವು ಬಯೋಗ್ಯಾಸ್ ಅನ್ನು ಕೂಡ ಮಾಡಿಕೊಳ್ಬೋದು. ಹಸಿ ಕಸಕ್ಕೆ ನಿಮಗೆ ಕಾಂಪೋಸ್ಟ್ ಬಿಟ್ ಮಾಡಿಕೊಳ್ಬೋದು, ಪಿಟ್ ಕಂಪೋಸ್ಟ್ ಮಾಡಿಕೊಳ್ಬೋದು, ಆಮೇಲೆ ಪೈಪ್ ಕಂಪೋಸ್ಟ್ ಮಾಡಿಕೊಳ್ಬೋದು, ಬಯೋಗ್ಯಾಸ್ ಮಾಡಿಕೊಳ್ಬೋದು. ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡುವುದು, ಹಸಿ ಕಸ ನಮ್ಮ ಮನೆಯಲ್ಲಿ ವಿಲೇವಾರಿ ಮಾಡಿಕೊಳ್ಳುವ. ಆದಷ್ಟು ಎಲ್ಲಿ 5 ಸೆಂಟ್ಸ್ ಏರಿಯಾ ಇದೆ ಅಥವಾ ಅಂಗಡಿ ಮುಗ್ಗಟ್ಟುಗಳಿವೆ ಅಲ್ಲಿಂದ ಬೇಕಾದರೆ ಘಟಕ ಆದ ನಂತರ ಹಸಿ ಕಸವನ್ನು ಪ್ರತ್ಯೇಕವಾಗಿ ಕೊಡಬೇಕು. ಇದು ಬಹಳ ಕಟ್ಟುನಿಟ್ಟಾದ ಮಾನದಂಡ ಅಧ್ಯಕ್ಷರೇ. ಯಾಕಂತ ಹೇಳಿದರೆ ನೀವು ಘಟಕ ಮಾಡಿದ ನಂತರ ಮಾಡುವುದರೊಳಗೆ ಒಂದು 4 ತಿಂಗಳ ಅವಧಿ ಘಟಕದ ಸಿವಿಲ್ ವರ್ಕ್ ಆಗ್ತದೆ ಅಧ್ಯಕ್ಷರೇ. ಆ 4 ತಿಂಗಳ ಅವಧಿಯಲ್ಲಿ ಸದಸ್ಯವಾರು ಸಮಿತಿಯನ್ನು ಮಾಡಿ ನಮ್ಮ ಆಶಾ ಕಾರ್ಯಕರ್ತ ಅಂಗರ ಕಾರ್ಯದಲ್ಲಿ ಮನೆಗೆ ಈ ಮಾಹಿತಿ ಹೋಗುವ ಹಾಗೆ ಕೊಡುವಾಗ ಕೊಡುವವರು ಹಸಿ ಕಸವನ್ನು ಪ್ರತ್ಯೇಕವಾಗಿ ಕೊಡಲಿಲ್ಲ ಅಂದರೆ ಅದರಲ್ಲಿ ಯಾವ ನೀವು ಆ ಒಂದು ವಿಚಾರದಲ್ಲಿ ಯಾವುದೇ ಒಂದು ರಾಜಿಯನ್ನು ಮಾಡಿಕೊಳ್ಳಬಾರದು ಅಂತ ವಿನಂತಿ. ಹಾಗೆ ಮಾಡಿದಾಗ ಖಂಡಿತವಾಗಿ ಅದೊಂದು ಮಾದರಿ ಘಟಕ ಆಗ್ತದೆ. ಸೊ ಹಸಿ ಕಸ ಆದಷ್ಟು ನಿಮ್ಮ ಮನೆಯಲ್ಲೇ ನೀವು ಮಾಡ್ಕೊಳ್ಳಿ. ಎಲ್ಲಿ ಆಗೋದಿಲ್ವೋ ಅಲ್ಲಿಂದ ದಿನನಿತ್ಯ ಕಲೆಕ್ಟ್ ಮಾಡುವ ವ್ಯವಸ್ಥೆಯನ್ನು ಮಾಡ್ತೇವೆ. ಸೊ ಹಸಿ ಕಸ ಅಲ್ಲಿ ಹೋಗಿ ಗೊಬ್ಬರ ಆಗ್ತದೆ. ಆಮೇಲೆ ನಿಮ್ಮಲ್ಲಿ ಬರುವಂಥ ಒಣಕಸದಲ್ಲಿ ಏನು ಪೇಪರ್ಗಳೆಲ್ಲ ನೀವು ಗುಜರಿ ಅಂಗಡಿಗೆ ಮಾರ್ತೀರಿ, ಯಾರು ಹೊರಗೆ ಕೊಡುವುದಿಲ್ಲ. ನ್ಯೂಸ್ ಪೇಪರನ್ನು ಕೊಡ್ತೀರಿ. ಮೆಟಲ್ ವೇಸ್ಟ್ ಯಾವುದು ಲೋಹ ಕಬ್ಬಿಣ ಸಿಕ್ಕಿದ್ರು ಕೂಡ ಗುಜರಿಯವರಿಗೆ ಕೊಡ್ತೀರಿ. ಇನ್ನು ಯಾವುದು ಪ್ಲಾಸ್ಟಿಕ್ ವೇಸ್ಟ್ಗಳು ನಿಮ್ಮ ಕೈಯಲ್ಲಿ ಬರ್ತದೆ. ಈಗ ಆದಷ್ಟು ನಾವು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವ. ಬಂದಂಥ ಪ್ಲಾಸ್ಟಿಕ್ಗಳು ಈಗ ಮನೆಗೆ ಬರುವಂಥ ಯಾವುದೇ ಸಾಮಾನು ತಂದ ಪ್ಲಾಸ್ಟಿಕ್ಗಳು ಕ್ಲೀನಾಗಿ ಇರುವುದಿಲ್ವಾ? ತರಕಾರಿ ತನ್ನಿ, ನೀವು ತಿಂಡಿ ತನ್ನಿ, ಬೇಕರಿ ಐಟಮ್ ತನ್ನಿ, ಸ್ವೀಟ್ಸ್ ತನ್ನಿ, ಬಟ್ಟೆ ತನ್ನಿ, ಆ ಸಾಮಾನು ತೆಗೆದ ಮೇಲೆ ಆ ಪ್ಲಾಸ್ಟಿಕ್ ಕ್ಲೀನ್ ಆಗಿರ್ತದೋ ಇಲ್ವೋ? ಇರ್ತದೆ. ಅದನ್ನು ನಿಮಗೆ ಬೇಕಿದ್ರೆ ಮತ್ತೆ ಬಳಸ್ಬೋದು. ಬೇಡ ಅಂತ ಆದರೆ ಅದು ನೀಟಾಗಿ ಮಡಿಸಿ ಒಂದು ಗೋಣಿಯಲ್ಲಿ ಇಡ್ಬೋದಲ್ವಾ? ಅದು ವಾಸನೆ ಬರ್ತದಾ? ಇಲ್ಲ ಅಲ್ವಾ? ವಾಸನೆ ಬರುವುದು ಯಾವುದು? ನಾವು ಮಾರ್ಕೆಟಿಂದ ತಂದಂಥ ಹಾಲು, ಮೊಸರು, ಮೀನು, ಮಾಂಸ ತೊಟ್ಟೆಯಲ್ಲಿ ಪ್ಲಾಸ್ಟಿಕಲ್ಲಿ ತಂದರೆ, ನಾವೀಗ ಹಾಲು ತಂದರೆ ಸಹ ಹಾಲನ್ನು ಓಪನ್ ಮಾಡಿ ಹಾಲನ್ನು ತೆಗೆದ ನಂತರ ಸ್ವಲ್ಪ ಅದಕ್ಕೆ ನೀರು ಹಾಕಿ ಕುಳುಗಿಸ್ತೇವಲ್ವಾ? ಆಮೇಲೆ ಇನ್ನೊಂದ್ಸಲ ಶೇಕ್ ಮಾಡಿದರೆ ನೀವು ಪಾತ್ರೆ ತೊಳೆಯುವ ಆ ಗೋಡೆ ಟೈಲ್ಸ್ನ ಮೇಲೆ ತೂತು ಮಾಡಿದ ಭಾಗವನ್ನು ಕೆಳಗೆ ಮಾಡಿ ಅಂಟಿಸಿರೋದ್ರಲ್ಲಿ ಅಂಟಿಕೊಳ್ತದೆ. ನೀರಿನ ಪಸೆ ಎಲ್ಲ ಇಳಿದ ನಂತರ ಅದು ಕೆಳಗೆ ಬರ್ತದೆ. ಇಡೀ ದಿನ ಅದು ಸ್ವಲ್ಪ ಕೆಳಮುಖವಾಗಿದ್ದರೆ ನೀರಿನ ಪಸೆ ಎಲ್ಲ ಹೋಗ್ತದೆ. ಅದನ್ನು ನೀವು ಮಡಿಸಿ ಇಟ್ಟರೆ ಅದು ವಾಸನೆ ಬರುವುದಿಲ್ಲ. ಮೀನು ತಂದದ್ದು ಅಷ್ಟೇ. ಮೀನು ತಂದ ನಂತರ ಮೀನನ್ನು ತೆಗೆದು ಪಾತ್ರೆಗೆ ಹಾಕ್ತಿರಲ್ವಾ? ಪಾತ್ರೆಗೆ ಹಾಕುವಾಗ ಒಂದು ಕ್ರಮ ಇದೆ ಅಲ್ವಾ? ನೀರನ್ನು ಪಾತ್ರೆ ಹಾಕಿದ ಮೇಲೆ ಮೀನಿಗೆ ನೀರು ಹಾಕಲೇಬೇಕಲ್ವಾ? ಸೊ ಆ ಪ್ಲಾಸ್ಟಿಕ್ಕಿನ ಒಳಗೆ ಸ್ವಲ್ಪ ನೀರು ಹಾಕಿ ಆ ಮೀನಿನ ಇದನ್ನು ತೆಗೆದು ನೀರು ಹಾಕಿಡಿ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಾವು ಇದನ್ನೆಲ್ಲ ಹೇಳ್ತಾ ಹೋಗುವಾಗ ಜನರಿಂದ ಒಂದು ಪ್ರತಿಕ್ರಿಯೆ ಬರ್ತದೆ, ನಮಗೆ ಕುಡಿಲಿಕ್ಕೆ ನೀರಿಲ್ಲ, ಅದಕ್ಕೆಲ್ಲ ಎಲ್ಲಿದೆ ನೀರು ಅಂತ. ನಾನು ಹೇಳೋದು, ಮೀನಿನ ಪಾತ್ರೆಗೆ ನೀರು ಹಾಕುವ ನೀರನ್ನೇ ಆ ಮೀನು ತಂದ ಪ್ಲಾಸ್ಟಿಕ್ಕಿಗೆ ಹಾಕಿ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿ ಅಲ್ಲಿ ಹಾಕಿ ನಂತರ ಅದನ್ನು ಅಡಿಮೇಲ್ ಮಾಡಿ ಒಂದು ಗಿಡಕ್ಕೆ ಅಥವಾ ಎಲ್ಲೇ ಒಂದು ಇದಕ್ಕೆ ಕುಟ್ಟಿ ಇಟ್ಟರೆ ಅದರಲ್ಲಿ ಪಸೆ ನೀರು ಆರ್ತದೆ, ವಾಸನೆ ಬರುವುದಿಲ್ಲ. ಅದನ್ನು ಮಡಚಿಡಿ. ಈ ರೀತಿಯಾಗಿ ನೀವು ಬಳಸಿದಂಥ ಎಲ್ಲ ಪ್ಲಾಸ್ಟಿಕ್ಗಳನ್ನು ಪ್ರತ್ಯೇಕವಾಗಿ ಸ್ವಲ್ಪ ಕ್ಲೀನ್ ಮಾಡಿ ಒಣಗಿಸಿ ಮಡಚಿಟ್ರೆ ಅದನ್ನು ನಿಮ್ಮ ಪ್ರತಿ ಮನೆಯಿಂದ ವಾರಕ್ಕೊಮ್ಮೆಯೋ 15 ದಿವಸಕ್ಕೊಮ್ಮೆಯೋ ತಿಂಗಳಿಗೊಮ್ಮೆಯೋ ಕಲೆಕ್ಟ್ ಮಾಡುವಂಥ ವ್ಯವಸ್ಥೆಯನ್ನು ಈ ಘಟಕ ಆದ ನಂತರ ಮಾಡ್ತೇವೆ. ಸೊ ಆ ರೀತಿ ಬಂದ ಪ್ಲಾಸ್ಟಿಕ್ಕನ್ನು ನಾವು ಅಲ್ಲಿ ತಂದು ಅದನ್ನು ಮರುಬಳಕೆ ಕೇಂದ್ರಕ್ಕೆ ಕಳಿಸುವಂಥ ವ್ಯವಸ್ಥೆ ಕೂಡ ಮಾಡ್ತೇವೆ. ಆದ ಕಾರಣ ನಾವು ಇಲ್ಲಿಂದ ತಕೋಟ್ನಿಂದ ಇಲ್ಲಿ ಬರುವ ತನಕ ಸಿಒರು ಕೂಡ ಹೇಳಿದ್ರು, ಈಗ ತುಂಬ ಕೆಲಸ ಇದೆ, ಇಲ್ಲಿ ರಸ್ತೆಯ 2 ಬದಿಯಲ್ಲಿ ಕೂಡ ವೇಸ್ಟ್ ಬಿಸಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಇದಾಗಬಾರ್ದು. ಈ ನಿಟ್ಟಿನಲ್ಲಿ ಪಾವೂರು ಗ್ರಾಮ ಪಂಚಾಯತ್ನಲ್ಲಿರುವ ನಮ್ಮ ಎಲ್ಲ ಮಕ್ಕಳು ಕೂಡ ಹಾಗೆ ಶಾಲೆಯಿಂದ ಮನೆಗೆ ಹೋಗುವಾಗ ಕುರ್ಕುರೆ ತಿನ್ನುವಂಥದ್ದು, ಚಿಪ್ಸ್ ತಿಂದುಕೊಂಡು ದಾರಿಯಲ್ಲಿ ಹೋಗುವಾಗ ಅಥವಾ ಐಸ್ ಕ್ಯಾಂಡಿ ತಿಂದು ದಾರಿಯಲ್ಲಿ ಹೋಗುವಾಗ ಆ ಪ್ಯಾಕೆಟ್ ಅನ್ನು ದಾರಿಯಲ್ಲಿ ಬಿಸಾಡಬಾರ್ದು. ಅದನ್ನು ಕಿಸೆಯಲ್ಲಿ ಇಟ್ಟುಕೊಂಡು ಹೋಗಿ ಮನೆಯಲ್ಲಿ ಅದನ್ನು ವಿಲೇವಾರಿ ಮಾಡುವಂಥ ಕೆಲಸ ನಮ್ಮೆಲ್ಲರ ಕೈಯಿಂದ ಆಗಬೇಕು. ಇಷ್ಟು ಪ್ರತಿಯೊಬ್ಬರು ಮಾಡಿದಾಗ ಖಂಡಿತವಾಗಿ ಸಹ ನಾವು ವ್ಯವಸ್ಥೆಯನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಇಲ್ಲದಿದ್ದರೆ ಏನಾಗ್ತದೆ ಅಂತ ಹೇಳಿದರೆ, ನೀವು ಎಲ್ಲ ತ್ಯಾಜ್ಯವನ್ನು ಒಟ್ಟಿಗೆ ಕೊಟ್ಟಾಗ ಅದು ನಿಮ್ಮ ಮನೆಯಿಂದ ಕಲೆಕ್ಟ್ ಮಾಡಿ ಘಟಕಕ್ಕೆ ಮುಟ್ಟುವಾಗ 24 ಗಂಟೆ ಕಳೀತದೆ. ಅಷ್ಟೊತ್ತಿಗೆ ಅದು ಪ್ಲಾಸ್ಟಿಕ್ನ ಜೊತೆ ಹಸಿ ಕಸ ಕೊಳಿಲಿಕ್ಕೆ ಪ್ರಾರಂಭವಾಗಿ ವಾಸನೆ ಪ್ರಾರಂಭವಾದಾಗ ಅಲ್ಲಿ ಘಟಕದಲ್ಲಿ ಕೆಲಸ ಮಾಡಲಿಕ್ಕೆ ಯಾರು ಇರುವುದಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಆ ಘಟಕದಲ್ಲಿ ಕೆಲಸ ಮಾಡಲಿಕ್ಕೆ ಯಾರು ಸಿಗ್ತಾ ಇಲ್ಲ. ಅಸ್ಸಾಂನಿಂದ ಬಿಹಾರ್ನಿಂದ ಬಂದ ಜನರು ಮಾತ್ರ ಉದ್ಯೋಗದ ಒಂದು ಸಮಸ್ಯೆಯಿಂದ ಬರ್ತಾ ಇದ್ದಾರೆ. ಆದರೆ ಅವರು ಕೂಡ ನಮ್ಮ ಹಾಗೆ ಮನುಷ್ಯರು. ಅವರು ಆ ಗಲೀಜು ಕೆಲಸ ಮಾಡಿದರೆ ಅವರ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀಳ್ತದೆ. ಜೊತೆಗೆ ಅದನ್ನು ಅಲ್ಲಿ ಹೋಗಿ ಗಲೀಜನ್ನು ಕ್ಲೀನ್ ಮಾಡಿದ ನಂತರ ಆ ಗಲೀಜಾದ ಪ್ಲಾಸ್ಟಿಕ್ಕನ್ನು ಮತ್ತೇನು ಮಾಡಲಿಕ್ಕೆ ಆಗೋದಿಲ್ಲ, ರೀಸೈಕ್ಲಿಂಗ್ ಕಳಿಸ್ಲಿಕ್ಕೆ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ನಾನು ನಿಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳೋದು,
ಇದರ ಬಗ್ಗೆ ಒಂದು ನಿರಂತರ 4 ತಿಂಗಳ ಕಾಲ ಪಾವೂರು ಗ್ರಾಮ ಪಂಚಾಯತಿನಲ್ಲಿ ವಾರ್ಡ್ ಮಟ್ಟದಲ್ಲಿ ಸಭೆಗಳು, ಮನೆ ಭೇಟಿ ಕಾರ್ಯಕ್ರಮಗಳು ನಿರಂತರವಾಗಿ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರ ಒಂದು ಜವಾಬ್ದಾರಿಯಲ್ಲಿ ಅಧ್ಯಕ್ಷರ ಸಹಕಾರದಲ್ಲಿ ನಡಿಬೇಕು ಅಂತ ಹೇಳುತ್ತಾ, ಆ ನಿಟ್ಟಿನಲ್ಲಿ ನಾವೆಲ್ಲರೂ ಇವತ್ತಿನಿಂದಲೇ ನಮ್ಮ ಮನೆಯಲ್ಲಿ ಕಸವನ್ನು ಮನೆಯಲ್ಲಿ ಮೂಲದಲ್ಲೇ ವಿಂಗಡಿಸುತ್ತಾ ಅದನ್ನು ನಮ್ಮ ಮನೆಯಲ್ಲೇ ವಿಲೇವಾರಿ ಮಾಡಿಕೊಳ್ಳುವಂಥ ಒಂದು ಜ್ಞಾನವನ್ನು ಅಥವಾ ಒಂದು ಮಾಹಿತಿಯನ್ನು ನಾವು ಪಡ್ಕೊಂಡು ಇಡೀ ಒಂದು ನಮ್ಮ ಮನೆ ಪರಿಸರ ಸ್ವಚ್ಛವಾಗುವುದರ ಜೊತೆಗೆ ನಮ್ಮ ಇಡೀ ಗ್ರಾಮ ಕೂಡ ಸ್ವಚ್ಛವಾಗುವಲ್ಲಿ ನಾವೆಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಳೋಣ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಘನವೆತ್ತ ಕರ್ನಾಟಕ ರಾಜ್ಯ ಸರ್ಕಾರ ಈ 2019 ಮತ್ತು 20ನೇ ಒಂದು ಬಜೆಟಲ್ಲಿ ಸುಮಾರು ಅಖಂಡ ಕರ್ನಾಟಕದಲ್ಲಿ 1,000 ಗ್ರಾಮಗಳನ್ನು ಒಂದು ಸ್ವಚ್ಛ ಗ್ರಾಮಗಳನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಬಾರಿಯ ಬಜೆಟಲ್ಲಿ ಸ್ವಚ್ಛಮೇವ ಜಯತೆ ಎಂಬ ಒಂದು ಆ ಕಲ್ಪನೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಪಂಚಾಯಿತಿ ಮಟ್ಟದಲ್ಲಿ ಜಾರಿಗೆ ತಂದಿದೆ. ನಿಜಕ್ಕೂ ಒಂದು ಸಂತಸದ ವಿಷಯ. ಯಾಕೆ ಅಂತಂದರೆ ನಮ್ಮ ಗ್ರಾಮೀಣ ಸಮುದಾಯಗಳಲ್ಲಿ ಸ್ವಚ್ಛತೆಯನ್ನು ನಾವು ನೋಡೋದಾದರೆ ವೈಯಕ್ತಿಕ ಸ್ವಚ್ಛತೆ ಮತ್ತು ಸಾಮುದಾಯಿಕ ಸ್ವಚ್ಛತೆ. ನನ್ನ ಮನೆಯಲ್ಲಿ ನಾನು ಹೇಗೆ ಸ್ವಚ್ಛವಾಗಿರಬೇಕು, ನನ್ನ ಮನೆಯಲ್ಲಿ ನಾನು ಹೇಗೆ ಶೌಚಾಲಯವನ್ನು ಬಳಸಬೇಕು, ಹಾಗೂ ನನ್ನ ಗ್ರಾಮದಲ್ಲಿರ್ತಕ್ಕಂತಹ ಸಮುದಾಯ ಒಂದು ಪಬ್ಲಿಕ್ ಅಸೆಟ್ಸ್ ಅಂತ ಏನು ಹೇಳ್ತೀವಿ, ಆ ಸಾರ್ವಜನಿಕ ಆಸ್ತಿಗಳನ್ನು ನಾವು ಸ್ವಚ್ಛತೆಯಿಂದ ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಸಾಕಷ್ಟು ಕಾರ್ಯಕ್ರಮಗಳನ್ನು ಗ್ರಾಮ ಮಟ್ಟದಲ್ಲಿ, ಅದರಲ್ಲಿ ವಿಶೇಷವಾಗಿ ಗ್ರಾಮೀಣ ಸಮುದಾಯಗಳಿಗೆ ಅರಿವನ್ನು ಮೂಡಿಸ್ತಾ ಸ್ವಚ್ಛತೆಯ ಬಗ್ಗೆ ಒಂದಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದೆ. ಒಂದು ವಿದ್ಯಾರ್ಥಿಗಳಿಗೆ ಒಂದು ದುಷ್ಟಾಂತ ಹೇಳ್ತೀವಿ, ಸ್ವಚ್ಛತೆ ಬಗ್ಗೆ ನಮ್ಮ ಜವಾಬ್ದಾರಿ ಯಾವ ಮಟ್ಟಕ್ಕೆ ಇದೆ ಅಂತ ಹೇಳಿದ್ರೆ, ನಾವು ಕೂಡ ನಾವು ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಗಳಲ್ಲಿ ಇರಬೇಕಾದ್ರೆ ನಾವು ಶೌಚಾಲಯವನ್ನು ಬಳಸ್ತಾ ಇದ್ದೀವಿ. ಹೇಗೆ ಬಳಸ್ತಾ ಇದ್ದೀವಿ, ಅದರಲ್ಲಿ ಸ್ವಚ್ಛತೆಯ ಬಗ್ಗೆ ನನ್ನ ಜವಾಬ್ದಾರಿ ಏನು, ಅದರಲ್ಲಿ ನಾನು ಬೇಜವಾಬ್ದಾರಿ ಏನು ತೋರಿಸಿ ಒಂದು ಸ್ವಚ್ಛತೆಯ ಬಗ್ಗೆ ನಾವು ಯಾರಿಗೂ ಕೂಡ ಅರಿವಿಲ್ಲ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಒಂದು ದುಷ್ಟಾಂತವನ್ನು ಹೇಳ್ತೇನೆ. ನಾವು ಶೌಚಾಲಯವನ್ನು ಬಳಸಲಿಕ್ಕೆ ಹೋಗ್ತೇವೆ ಶಾಲೆಗಳಲ್ಲಿ. ನನ್ನ ಸ್ನೇಹಿತ ರಾಮು ಮೂತ್ರ ಮಾಡ್ತಾನೆ. ಮೂತ್ರ ಮಾಡಿದ ತಕ್ಷಣ ಅಲ್ಲೇನು ಮಾಡಬೇಕು, ಅವನು ನೀರನ್ನು ಹಾಕಬೇಕು. ಅವನಿಗೆ ಬೇಜವಾಬ್ದಾರಿ. ನಾನು ಹಾಕೋದಿಲ್ಲ, ಸೋಮು ಬರ್ತಾನೆ, ಸೋಮು ಹಾಕ್ತಾನೆ ಅಂತ ಹೋಗ್ತಾನೆ. ಸೋಮು ಬಂದು ಮೂತ್ರ ಮಾಡ್ತಾನೆ. ಇಲ್ಲ, ನಾನು ಹಾಕೋದು ಬೇಡ, ಅವನು ಬರ್ತಾನೆ, ನನ್ನ ಸ್ನೇಹಿತ ಬರ್ತಾನೆ, ಅವನು ಹಾಕ್ತಾನೆ. ಮತ್ತು ಅವನ ಯಾರೋ ಪವನ್ ಅಥವಾ ಭೀಮನ ಇನ್ನೊಬ್ಬ ಬರ್ತಾನೆ, ಅವನು ಮೂತ್ರ ಮಾಡ್ತಾನೆ. ನಾನೇ ಯಾಕೆ ನೀರು ಹಾಕೋದು, ಇನ್ನೊಬ್ಬ ನನ್ನ ಸ್ನೇಹಿತ ಬರ್ತಾನೆ, ಅವನು ಹಾಕ್ತಾನೆ ನೀರು. ಮತ್ತು ಇನ್ನೊಬ್ಬ ಬರ್ತಾನೆ, ಅವನು ಕೂಡ ಮೂತ್ರ ಮಾಡ್ತಾನೆ, ಹಾಗೆ ಹೋಗ್ತಾನೆ, ನೀರು ಹಾಕೋದು. ಹೀಗೆ ನನ್ನಲ್ಲಿ ಇರ್ತಕ್ಕಂಥ ಜವಾಬ್ದಾರಿಯನ್ನು ನಾನು ಬೇರೆಯವ್ರಿಗೆ ಬೇಜವಾಬ್ದಾರಿತನದಿಂದ ವರ್ಗಾಯಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಮನೆಯನ್ನು ನಾವು ತೆಗೆದುಕೊಂಡಾಗ ಮನೆಯಲ್ಲಿ ನಾವೆಲ್ಲ ಕಸವನ್ನು ಏನು ಮಾಡ್ತೀವಿ, ಒಂದು ಪ್ಲಾಸ್ಟಿಕ್ಕಿಗೆ ಕಟ್ಟಿ ನನ್ನ ಮನೆಯ ಕಾಂಪೌಂಡಿಂದ ಹೊರಗಡೆ ಹೋದರೆ ಸಾಕು, ನನ್ನ ಮನೆ ಮಾತ್ರ ಶುಚಿ, ನನ್ನ ಮನೆ ಮಾತ್ರ ಸ್ವಚ್ಛ ಅಂತೇಳಿ ಆ ಕಸವನ್ನು ಏನು ಮಾಡ್ತೀವಿ, ಒಂದು ಊರು ಬದಿಯಲ್ಲೋ ಅಥವಾ ರಸ್ತೆ ಬದಿಯಲ್ಲೋ ಊರು ಹೊರಗಡೆನೇ ಹಾಕಿಬಿಡ್ತೇವೆ. ಅದೇನಾಯಿತು, ನನ್ನ ಸ್ವಚ್ಛತೆಯನ್ನು ಕಾಪಾಡಲಿಕ್ಕೋಸ್ಕರ ಇಡೀ ಗ್ರಾಮವನ್ನು ನಾವು ಅಸ್ವಚ್ಛಗೊಳಿಸ್ತಾ ಇದ್ದೀವಿ. ಹಾಗಾಗಿ ನಮ್ಮ ಜವಾಬ್ದಾರಿ ಎಷ್ಟಿದೆ ಅಂದರೆ, ಇಲ್ಲೇ ನಮ್ಮ ಈಗ ಏನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಆ ಘನತ್ಯಾಜ್ಯ ಘಟಕಗಳನ್ನು ನಾವು ಸ್ಥಾಪಿಸ್ತಾ ಇದ್ದೀವಿ. ಯಾಕೆ ಅಂತಂದರೆ, ಮೂಲದಲ್ಲೇ ನಾವು ಕಸವನ್ನು ಒಣ ಕಸ ಮತ್ತು ಹಸಿ ಕಸ ಹೀಗೆ ವಿಂಗಡಣೆ ಮಾಡಿ ನಮ್ಮ ಪಂಚಾಯಿತಿಯ ಜವಾಬ್ದಾರಿ ಇದೆ. ಜೊತೆಗೆ ನಮ್ಮ ಸಾರ್ವಜನಿಕರಲ್ಲಿ ಏನಿದೆ, ಎಲ್ಲ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ, ಸರ್ಕಾರ ಮಾಡುತ್ತೆ, ಜನಪ್ರತಿನಿಧಿಗಳು ಮಾಡ್ತಾರೆ ಅಂತ ಹೇಳಿ ನಮ್ಮ ಜವಾಬ್ದಾರಿಯನ್ನು ಅವ್ರ ಮೇಲೆ ಹಾಕ್ತೀವಿ. ಹಾಗಾಗಿ ಸ್ವಚ್ಛತೆಯಲ್ಲಿ ಪ್ರತಿಯೊಬ್ಬರು, ಅವರು ಅಧಿಕಾರಿಯಾಗಿರಬಹುದು, ಜನಪ್ರತಿನಿಧಿಗಳಿರಬಹುದು, ಸಾರ್ವಜನಿಕರಿರಬಹುದು, ವಿದ್ಯಾರ್ಥಿಗಳಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಜವಾಬ್ದಾರಿ ಇದೆ. ಹಾಗಾಗಿ ಆ ಜವಾಬ್ದಾರಿಯನ್ನು ನಾವೆಲ್ಲರೂ ಕೂಡ ಅಚ್ಚುಕಟ್ಟಾಗಿ ತಪ್ಪದೆ ಪಾಲಿಸಿ ನನ್ನ ವೈಯಕ್ತಿಕ ಸ್ವಚ್ಛತೆಯೊಂದಿಗೆ ಅಖಂಡ ಭಾರತವನ್ನು ನಾವು ಸ್ವಚ್ಛ ಭಾರತವನ್ನಾಗಿ ಮಾಡೋಣ, ಸ್ವಚ್ಛ ಕರ್ನಾಟಕವನ್ನಾಗಿ ಮಾಡೋಣ, ಸ್ವಚ್ಛ ಪಾವೂರನ್ನಾಗಿ ಮಾಡೋಣ ಅಂತ ಹೇಳ್ತಾ, ಸರ್ಕಾರ ಇಲ್ಲಿ ಕೊಟ್ಟಿರ್ತಕ್ಕಂಥ ಹಲವಾರು ಯೋಜನೆಗಳನ್ನು, ಸ್ವಚ್ಛತೆ ಬಗ್ಗೆ ಇರ್ತಕ್ಕಂಥ ಯೋಜನೆಗಳನ್ನು ಎಲ್ಲರೂ ಕೂಡ ಉಪಯೋಗಿಸಿಕೊಳ್ಳಿ. ಈ ಸ್ಪರ್ಧೆಯ ವಿಜೇತರಿಗೆ ತಾವು ಬಹುಮಾನ ವಿತರಿಸಬೇಕು ವಿನಂತಿ ಮಾಡಿಕೊಡ್ತಿದ್ದೇನೆ. ಪ್ರಥಮ ಸ್ಥಾನ ಕಂಸಿಯಾ ಬಾನು, ತೃತೀಯ ಸ್ಥಾನ ರಂಜೀನಾ. ಪರಿಸರ ಗೀತೆ ಪ್ರಥಮ ಕಂಸಿಯಾ, ದ್ವಿತೀಯ ವೀಕ್ಷಿತ, ತೃತೀಯ ರಂಜೀನಾ. ಹಾಗೆ ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರಥಮ ಶಂಕರ್ ಗುರು, ದ್ವಿತೀಯ ಫಾತಿಮತುಲ್ ಮುರ್ಷಿದಾ, ತೃತೀಯ ಶಾಹಿನಾ ಎಂ. ಚಿತ್ರಕಲೆ ಪ್ರಥಮ ಶಂಕರ್ ಗುರು, ದ್ವಿತೀಯ ಫಾತಿಮತುಲ್ ಮುರ್ಷಿದಾ, ತೃತೀಯ ರಂಶೀನಾ ಎಂ.
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇನೋಳಿಯ ವಿದ್ಯಾರ್ಥಿಗಳು. ಪರಿಸರ ಗೀತೆಯಲ್ಲಿ ಪ್ರಥಮ ಸ್ಥಾನ ಕೌಸ್ತುಭ, ದ್ವಿತೀಯ ದಿವ್ಯಾ, ತೃತೀಯ ಸ್ಥಾನ ದೀಪ್ತಿ. ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರಥಮ ಫಾತಿಮಾ ತಹನಿಯಾ, ದ್ವಿತೀಯ ಸ್ವಾತಿ, ತೃತೀಯ ನಹಿಮಾ. ಹಾಗೆ ಮಲಾರ್ ಶಾಲೆಯ ಪರಿಸರ ಗೀತೆಯಲ್ಲಿ ಪ್ರಥಮ ಸ್ಥಾನ ಮೊಹಮ್ಮದ್ ಅಬೀಬ್, ದ್ವಿತೀಯ ಸ್ಥಾನ ಮೊಹಮ್ಮದ್ ಸಾಬಿತ್, ತೃತೀಯ ಸ್ಥಾನ ಫಮೀಜಾ. ಚಿತ್ರಕಲೆಯಲ್ಲಿ ಪ್ರಥಮ ಸ್ಥಾನ ಅಬ್ದುಲ್ ರಾಜಿಕ್, ದ್ವಿತೀಯ ಮೊಹಮ್ಮದ್ ಜಾಹಿದ್, ತೃತೀಯ ಸ್ಥಾನ ಫಾತಿಮಾ ಶಾಯಿಫಾ. ಚಿತ್ರಕಲೆಯಲ್ಲಿ ಇನ್ನು ಗಾಡಿಗದ್ದೆ ಶಾಲೆ ಪರಿಸರ ಗೀತೆಯಲ್ಲಿ ಪ್ರಥಮ ಸ್ಥಾನ ದೀಕ್ಷಾ, ದ್ವಿತೀಯ ಪ್ರಜನ್ಯ, ತೃತೀಯ ಐಸಾ ಫರಾನ. ಪ್ರಜನ್ಯ ಹಾಗೆ ಐಸಾ ಫರಾನ. ಚಿತ್ರಕಲೆಯಲ್ಲಿ ಪ್ರಥಮ ಸ್ಥಾನ ರಿತೇಶ್, ದ್ವಿತೀಯ ಫಾತ್ಮಾ ನದಾ, ತೃತೀಯ ಫಾತಿಮಾ ನಸೀಹಾ. ನೋಡಿ ಮಕ್ಕಳಲ್ಲಿ ಕ್ಲಾಪ್ಸ್ ಎಲ್ಲ ಕೊಡಬೇಕು, ಜೋರಾಯ್ತಾ? ಎಲ್ಲ ಮಕ್ಕಳಿಗೆ ಬಹುಮಾನ ಕೊಟ್ಟಿದ್ದೇವೆ. ನೀವು ಮಧ್ಯಾಹ್ನ ಹೊತ್ತಾಯ್ತು, ಇನ್ನು ಸ್ವಲ್ಪ ಹೊತ್ತು ಕೊನೆಯ ಕಾರ್ಯಕ್ರಮ ನಾವು ಘಟ್ಟಕ್ಕೆ ಬಂದಿದ್ದೇವೆ. ಈಗ ಎಲ್ಲ ಸ್ಪರ್ಧೆಯನ್ನು ಆಯೋಜಿಸಿರುವಂಥ ಎಲ್ಲ ಶಾಲೆಯ ಶಿಕ್ಷಕ ಬಂಧುಗಳಿಗೆ ಹಾಗೆ ಎಲ್ಲ ವಿದ್ಯಾರ್ಥಿಗಳಿಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ಹಾಗೆ ಬಹುಮಾನ ವಿತರಣೆಯನ್ನು ಮಾಡಿರುವಂಥ ನಮ್ಮೆಲ್ಲ ಅತಿಥಿಗಳನ್ನು ವಂದನೆಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತಯಾರಿ ಮಾಡುವ ಮೂಲಕ ಒಂದು ಮೋಟಿವೇಶನ್ ಆಗಿ ನಮಗೆ ಕೆಲಸವನ್ನು ನಿರ್ವಹಿಸಿದವರು ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಫಿರೋಜ್ ಮಲಾರ್ ಅವರು. ಸರ್, ತಮ್ಮಿಂದೀಗ ಅಧ್ಯಕ್ಷೀಯ. ಪ್ರಥಮವಾಗಿ ನಾನು ಹೇಳಬೇಕಾದ್ರೆ, ಇಡೀ ಜಿಲ್ಲೆಯಲ್ಲಿ ಒಂದು ಕೊನೆಯ ಮೂಲೆಯಲ್ಲಿರುವಂಥ ಈ ಪಾವೂರು ಗ್ರಾಮ, ಈ ಪಾವೂರಿಗೆ ಬಂದರೆ ಸಮುದ್ರದಲ್ಲಿ ಅಲ್ಲೇ ನಿಲ್ಲಬೇಕು ಹೊರತು ಇದರಲ್ಲಿ ಯಾವುದೇ ಕೂಡ ಲಿಂಕ್ ರಸ್ತೆ ಇಲ್ಲ. ಆದರೂ ಕೂಡ ಈ ಕೊನೆಯಲ್ಲಿರುವಂಥ ಪಾವೂರು ಗ್ರಾಮಕ್ಕೆ ಇಷ್ಟೊಂದು ದೊಡ್ಡ ಜಿಲ್ಲಾ ಮಟ್ಟದ ಈ ಸ್ವಚ್ಛತೆಯ ಚಾಲನೆಯ ಕಾರ್ಯಕ್ರಮ ಇವತ್ತು ಎಲ್ಲ ಗ್ರಾಮದಲ್ಲಿ ಕೂಡ ಈ ಕಾರ್ಯಕ್ರಮ ನಡೀತಾ ಉಂಟು, ಎಲ್ಲ ಗ್ರಾಮ ಪಂಚಾಯತ್ ನಡೀತಾ ಉಂಟು. ಆದರೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಬಂದು, ಅದು ಕೂಡ CEO ಬಂದು ಈ ಒಂದು ಕಾರ್ಯಕ್ರಮ ಚಾಲನೆ ಕೊಡಲಿಕ್ಕೆ ಈ ಸಣ್ಣ ಮೂಲೆಯಲ್ಲಿರುವಂಥ ಈ ಪಾವೂರು ಗ್ರಾಮವನ್ನು ಆಯ್ಕೆ ಮಾಡಿದ್ದಕ್ಕೆ ಖಂಡಿತವಾಗಿ ಕೂಡ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಎಲ್ಲ ಅಧಿಕಾರಿ ಜನಪ್ರತಿನಿಧಿಗಳನ್ನು ಮೊಟ್ಟ ಮೊದಲಿಗೆ ಪಾವೂರು ಗ್ರಾಮದ ಎಲ್ಲರ ಪರವಾಗಿ ನಾನು ಅವರನ್ನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದರೊಟ್ಟಿಗೆ ಸ್ವಚ್ಛತೆ ಬಗ್ಗೆ ಭಾಳಷ್ಟು ಮಾತಾಡಿದ್ದಾರೆ, ನಾವೇನದ್ರ ಬಗ್ಗೆ ಮಾತಾಡಬೇಕಂತಿಲ್ಲ. ಈ ಕಾರ್ಯಕ್ರಮ ಒಂದು ವಾರಕ್ಕೆ ಹಿಂಚೆ ಮಂಜುಳಾ ಮೇಡಮ್ ಅವರು ಹೇಳಿದಾಗ ನಾವೆಲ್ಲರೂ ಕೂಡ ಸಂತೋಷದಲ್ಲಿ ಒಪ್ಕೊಂಡು ನನಗೆ ಆತ್ಮವಿಶ್ವಾಸ ಇತ್ತು. ಯಾಕಂತ ಹೇಳಿದರೆ ನನ್ನ ಜೊತೆ 14 ಸದಸ್ಯರುಗಳಿದ್ದಾರೆ, ಉಪಾಧ್ಯಕ್ಷರನ್ನು ಒಳಗೊಂಡು. ಅದರೊಟ್ಟಿಗೆ ಇವಾಗ ತಾನೇ ಒಂದು ಸಣ್ಣ ಉದಾಹರಣೆ ಹೇಳಿದರು, ಪ್ರೈಸ್ ಕೊಡುವಾಗ ಎಲ್ಲ ಮಹಿಳೆಯರಿಗೆ ಹೋಗ್ತಾ ಉಂಟಂತೇಳಿ. ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸಿಬ್ಬಂದಿಯಲ್ಲಿ ಮೇಲುಗೈ ಅಂತ ಹೇಳಿದರೆ ಮಹಿಳೆಯರೇ ಜಾಸ್ತಿ. ಕೆಲವು ಗ್ರಾಮ ಪಂಚಾಯತ್ ಹೇಳ್ತಾರೆ ಗಂಡಸರು ಇರಬೇಕಂತ ಹೇಳಿ, ಆದರೆ ನಮ್ಮ ಗ್ರಾಮ ಪಂಚಾಯತಲ್ಲಿ ಮಹಿಳೆಯರೇ ಜಾಸ್ತಿ ಇದ್ದುಕೊಂಡು ಮಹಿಳೆಯರೇ ಸೇರಿಕೊಂಡು ಆ ಒಂದು ನನ್ನ ಸಿಬ್ಬಂದಿ ವರ್ಗದವರು ಎಲ್ಲ ಸೇರಿಕೊಂಡು ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಖಂಡಿತ ಅವರ ಆ ಒಂದು ಆತ್ಮವಿಶ್ವಾಸ ನನಗೆ ಮೊದಲೇ ಇತ್ತು. ಭಾಳಷ್ಟು ಕಾರ್ಯಕ್ರಮ ಪಾವೂರು ಗ್ರಾಮದಲ್ಲಿ ನಾವು ಮಾಡಿದ್ದೇವೆ. ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ನನ್ನ ಸಹ ಸದಸ್ಯರು, ಅದರೊಟ್ಟಿಗೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು, ಕಾರ್ಯದರ್ಶಿಯವರು, ಎಲ್ಲ ಸಿಬ್ಬಂದಿ ವರ್ಗದವರು. ಅದರಲ್ಲೂ ಅಂತೂ ಜನ ಸೇರಬೇಕಾದ್ರೆ ತಾಲೂಕು ಪಂಚಾಯತ್ ಅಧ್ಯಕ್ಷರು ಕೇಳಿದರು ಜನ ಸೇರ್ಬೋದಾ ಅಂತೇಳಿ.
ಜನ ಸೇರಲಿಕ್ಕೆ ನನಗೆ ಇದ್ದಂಥ ಒಂದೇ ಒಂದು ಅಸ್ತ್ರ ಅಂತ ಹೇಳಿದರೆ ಅದು ಅಂಗನವಾಡಿ ಕಾರ್ಯಕರ್ತರು. ಅವರು ಮನಸ್ಸು ಮಾಡಿದರೆ ಖಂಡಿತ ನಾನು 500 ಚೇರ್ ಇಟ್ಟರು ಕೂಡ ಆ 500 ಚೇರ್ ಫಿಲ್ ಮಾಡುವಂಥ ಒಂದು ಕೆಪಾಸಿಟಿ ಆ 8 ಅಂಗನವಾಡಿ ಕಾರ್ಯಕರ್ತರು ಮಾಡೇ ಮಾಡ್ತಾರಂತೇಳಿ ಆತ್ಮವಿಶ್ವಾಸ ಇತ್ತು. ನಾನು ಪ್ರಾರಂಭದಲ್ಲಿ ಅವರ ಸೂಪರ್ವೈಸರ್ಗೆ ಫೋನ್ ಮಾಡಿ ಹೇಳಿದ್ದೇನೆ, ಇಲ್ಲಿ ಕಾಣುವಂಥ ಎಲ್ಲ ಮುಖಗಳು ಅದು ಅಂಗನವಾಡಿ ಕಾರ್ಯಕರ್ತರು ಇಲ್ಲಿಗೆ ಕರೆಸಿದ್ದಾರೆ ಅಂತೇಳಿ ಭಾಳಷ್ಟು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜನಸಂಖ್ಯೆ ಕೂಡ ಅವರು ಸೇರಿಸಿದ್ದಾರೆ. ಅದರೊಟ್ಟಿಗೆ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಲ್ಲಿ ಮಂಜುಳಾ ಮೇಡಮ್ರವರು ಬೆಳಿಗ್ಗೆ ಈ ಗ್ರಾಮ ಅವರ ಗ್ರಾಮ ಅಂತ ಭಾವಿಸಬೇಕು. 7:30 ಪಾಪ ಅವರು ಈಗ ನಮ್ಮ ಗ್ರಾಮದಲ್ಲಿದ್ದರು, ಇಲ್ಲಿದ್ದರು. ಅವರು ಅಷ್ಟೊಂದು ನಮಗೆ ಒಂದು ಉತ್ಸಾಹ ತುಂಬಿದ್ದಾರೆ. ಅವರ ಸ್ಫೂರ್ತಿ ಅಂತ ಹೇಳ್ಬೋದು. ಈ ಕಾರ್ಯಕ್ರಮ ಮಾಡಲಿಕ್ಕೆ ನನ್ನನ್ನು ಸೇರಿಸಿ ನನ್ನ ಗ್ರಾಮ ಪಂಚಾಯತ್ ಸದಸ್ಯರು, ನನ್ನ ಸಿಬ್ಬಂದಿ ಎಲ್ಲರಿಗೂ ಕೂಡ ಮಂಜುಳಾ ಮೇಡಮ್ ಅವರ ಸ್ಫೂರ್ತಿ, ಅವರ ಮಾತಾಡುವ ಶೈಲಿ ಮತ್ತು ಅವರು ಬೇರೆಯವರು ಥರ ಕೆಲಸ ಮಾಡಿಸುವುದಲ್ಲ, ಅವರು ಮಾಡಿ ತೋರಿಸ್ತಾರೆ. ನಮಗೆ ಸ್ವತಃ ಕೆಲಸ ಮಾಡುವ ಮುಖಾಂತರ ನಮಗೆ ತೋರಿಸುವಂಥ ಒಬ್ಬ ಮಹಿಳೆ. ಖಂಡಿತವಾಗಿಯೂ ತಾಲೂಕು ಪಂಚಾಯತ್ ಅಧ್ಯಕ್ಷರು ಹೇಳಿದಾಗೆ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಕೊಡೋದಾದರೆ ಖಂಡಿತ ನನ್ನ ಒಬ್ಬನ ಅನಿಸಿಕೆ ಅಲ್ಲ, ಪ್ರತಿ ಜಿಲ್ಲೆಯ ಪ್ರತಿಯೊಬ್ಬರ ಹತ್ರ ಕೇಳಿದ್ರೆ ಹೇಳ್ಬೋದು, ಅದು ಖಂಡಿತ ಮಂಜುಳಾ ಮೇಡಮ್ ಹೆಸರಲ್ಲದೆ ಬೇರೆ ಹೆಸರು ಹೇಳಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ, ಸ್ವಚ್ಛತೆ ಬಗ್ಗೆ ಬೇರೆ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಸರಿಯಾದ 100 ಹುಲಿಗಳ ಪೆಟ್ಟಿಗಿಂತ ತಪ್ಪಾದ ಹುಲಿಯ ಒಂದು ಪೆಟ್ಟಿನಿಂದ ಆ ಶಿಲೆಯೇ ಹಾಳಾಗಿ ಹೋಗ್ತದೆ. ನಮ್ಮ ಜೀವನದ ಮೌಲ್ಯ ಭಾಳಷ್ಟು ಒಳ್ಳೊಳ್ಳೆ ಕೆಲಸ ಮಾಡ್ತೇವೆ. ನಾವು ಮನೆಯಲ್ಲಿ ಹಬ್ಬವನ್ನು ಆಚರಿಸ್ತೇವೆ, ಭಾಳಷ್ಟು ಹೊಸ ಬಟ್ಟೆಗಳನ್ನು ಹಾಕ್ತೇವೆ, ಒಳ್ಳೆ ಕಾರನ್ನು ತೆಗಿತೇವೆ, ಭಾಳಷ್ಟು ಚಂದ ಮಾಡಿ ತೊಳಿತೇವೆ. ಬೇರೆಯವರಿಗೆ ನೋಡಬೇಕು, ಬೇರೆಯವರಿಗೆ ತೋರಿಸ್ಪಡಿಕೋ ಮುಖಾಂತರ ನಾವೆಲ್ಲ ಕೂಡ ನಮ್ಮ ದೇಹವನ್ನು ಸ್ವಚ್ಛವಾಗಿಡ್ತೇವೆ. ಯಾವ ರೀತಿ ನಾನು ಹೇಳಿದಾಗೆ 100 ಸರಿಯಾದ ಪೆಟ್ಟಿಗಿಂತಲೂ ಕೂಡ ತಪ್ಪಾದ ಒಂದು ಪೆಟ್ಟಲ್ಲಿ ಶಿಲೆ ಯಾವ ರೀತಿ ಹಾಳಾಗ್ತದೆಯಾ, ನಮ್ಮ ಜೀವನದ ಮೌಲ್ಯ ಕೂಡ ನಾವೆಲ್ಲ ಕೆಲಸ ಕಾರ್ಯಗಳನ್ನು ಭಾಳಷ್ಟು ಅಚ್ಚುಕಟ್ಟಾಗಿ ಮಾಡಿದರೂ ಕೂಡ, ಎಲ್ಲ ಕೆಲಸಗಳನ್ನು ಮಾಡಿ ಕೂಡ ನಮ್ಮ ಮನೆಯ ಸುತ್ತಮುತ್ತ ನಮ್ಮ ಗ್ರಾಮವನ್ನು ನಾವು ಏನೋ ಒಂದು ರೀತಿಯಲ್ಲಿ ಅದನ್ನು ಗಣನೆಗೆ ತೆಗೆಯದೆ, ಸ್ವಚ್ಛತೆಯ ಬಗ್ಗೆ ಏನೂ ಕೂಡ ಅರಿವಿಲ್ಲದೆ, ಈಗ ನಮ್ಮ ಉಪಾಧ್ಯಕ್ಷರು ನನಗೆ ಗೊತ್ತಿರಲಿಲ್ಲ ಅಷ್ಟೊಂದು ಗಂಭೀರವಾಗಿ ಮಾತಾಡ್ತಾರೆ ಅಂತೇಳಿ ಭಾಳಷ್ಟು ಖುಷಿಯಾಯಿತು. ಒಬ್ಬ ಮಹಿಳೆಯಾಗಿ ಈ ಒಂದು ವೇದಿಕೆಯನ್ನು ಉದ್ಘಾಟನೆ ಮಾಡಿ ಭಾಳಷ್ಟು ಉತ್ತಮ ಶೈಲಿಯಲ್ಲಿ ಮಾತಾಡಿದ್ದಾರೆ. ಭಾಳಷ್ಟು ಖುಷಿಯಾಯಿತು ನನಗೆ. ಭಾಳಷ್ಟು ಉತ್ತಮವಾದ ಮಾತುಗಳನ್ನು ಆಡಿ ನಮ್ಮೆಲ್ಲ ಜನತೆಗೆ ಅವರು ಉತ್ಸಾಹವನ್ನು ನೀಡಿದ್ದಾರೆ. ಖಂಡಿತವಾಗಿ ಕೂಡ ನಾವು ಯಾವುದೇ ಮಕ್ಕಳಿಗೆ ನೋಡಿ ಶಾಲೆಯಲ್ಲಿ ಕಲಿಸ್ತಾರೆ, ಅವರು ಕಾಲೇಜಿಗೆ ಹೋಗ್ತಾರೆ, ಅಲ್ಲಿ ಕೂಡ ಕಲಿಸ್ತಾರೆ. ಆದರೆ ಜೀವನದ ಮೌಲ್ಯವನ್ನು ಕಲಿಬೇಕಾದ್ರೆ ನಾವು ತಂದೆ ತಾಯಿಯವರು, ಮನೆಯಲ್ಲಿರುವಂಥ ಪೋಷಕರು ನಾವು ಯಾವ ರೀತಿ ನಡೀತೇವೆ ಎಲ್ಲ ಕೂಡ ಕಾಲೇಜಲ್ಲಿ ಕಲಿಸಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ನಾವು ಯಾರು ಪೋಷಕರು, ನಾವು ಯಾವ ರೀತಿ ನಡವಳಿಕೆ ಮಾಡ್ತೇವೆ ಅದೇ ರೀತಿ ಆ ಮಕ್ಕಳು ಕಲಿತಾರೆ ಹೊರತು ಬೇರೆ ಯಾವುದೂ ಸಾಧ್ಯ ಇಲ್ಲ. ನೀವು ಭಾವಿಸಬೇಕು, ಪ್ರತಿಯೊಂದು ಧರ್ಮದಲ್ಲಿ ಕೂಡ ಮಕ್ಕಳು ಹುಡ್ತಾರೆ. ಗೌರವಾನ್ವಿತ ಹಿಂದೂ ಧರ್ಮದಲ್ಲಿ ಕೂಡ ಮಕ್ಕಳು ಹುಡ್ತಾರೆ, ಮುಸಲ್ಮಾನ ಧರ್ಮದಲ್ಲೂ ಕೂಡ ಮಕ್ಕಳು ಹುಡ್ತಾರೆ, ಕ್ರೈಸ್ತ ಧರ್ಮದಲ್ಲೂ ಕೂಡ ಮಕ್ಕಳು ಹುಡ್ತಾರೆ. ಶಾಲೆಗೆ ಹೋಗದೇನೆ ಕ್ರೈಸ್ತ ಧರ್ಮದವರು ಸಣ್ಣ ಮಗು ಕೊಂಕಣಿ ಭಾಷೆ ಮಾತಾಡುತ್ತೆ, ಗೌರವಾನ್ವಿತ ಹಿಂದೂ ಧರ್ಮದ ಮನೆಯಲ್ಲಿ ಹಿಂದೂ ಧರ್ಮಕ್ಕೆ ಹುಟ್ಟಿದಂಥ ಆ ಮಗು ಸಣ್ಣ ವಯಸ್ಸಿನಲ್ಲಿ ತುಳು ಭಾಷೆ ಮಾತಾಡುತ್ತೆ. ಅದೇ ರೀತಿ ಯಾವುದೇ ಶಾಲೆಗೆ ಹೋಗದೆ, ಯಾವುದೇ ವಿಶ್ವವಿದ್ಯಾನಿಲಯ ಕೂಡ ಹೋಗದೆ, ಸಣ್ಣ ವಯಸ್ಸಿನಲ್ಲೇ ಒಂದು ಸಣ್ಣ ಮಗು ಆಯಾಯ ಧರ್ಮದ ಮನೆಯಲ್ಲಿ ಹುಟ್ಟಿ ಆ ಧರ್ಮದ ಬ್ಯಾರಿ ಭಾಷೆ ಆಗಿರ್ಬೋದು, ಹಿಂದಿ ಆಗಿರ್ಬೋದು ಅಥವಾ ತಮಿಳ್ ಆಗಿರ್ಬೋದು, ಯಾವುದೇ ಕುಟುಂಬದಲ್ಲಿ ಹುಟ್ಟಿ ಯಾವುದೇ ಶಾಲೆಗೆ ಹೋಗದೆ ಕಲಿಯುವುದಾದರೆ ಖಂಡಿತವಾಗಿಯೂ ಕೂಡ ಇಲ್ಲಿ ಸೇರಿದಂಥ ತಂದೆ ತಾಯಿಯವರು ಭಾವಿಸಬೇಕು, ನಿಮ್ಮ ಬಾಯಲ್ಲಿ ಬಂದಂಥ ಮಾತನ್ನು ಅನುಸರಿಸಿ ನೀವು ಹೇಳಿದಂಥ ಅದೇ ಭಾಷೆಯನ್ನು ತನ್ನ ಮನೆಯ ಭಾಷೆಯಾಗಿ ಆ ಮಕ್ಕಳು ಕಲಿಯಬೇಕಾದ್ರೆ ಖಂಡಿತ ಕೂಡ ಜೀವನದ ಮೌಲ್ಯವನ್ನು, ಅವರ ನಡವಳಿಕೆಯನ್ನು ಬದಲಿಸಬೇಕಾದ್ರೆ, ಅವರೊಂದು ಉತ್ತಮ ಸಮಾಜದ ಒಬ್ಬ ಮಗನಾಗಬೇಕಾದ್ರೆ, ಇನ್ನೊಬ್ಬರು ಅವನಿಗೆ ಬೆರಳು ತೋರಿಸಿ ಯಾವ ತಂದೆ ತಾಯಿಗೆ ಹುಟ್ಟಿರಬಹುದಂತೇಳಿ ಭಾವಿಸಬೇಕಾದ್ರೆ ಖಂಡಿತವಾಗಿ ಕೂಡ ಅದರ ಹೆಚ್ಚಿನ ಮಹತ್ವ, ಹೆಚ್ಚಿನ ಜವಾಬ್ದಾರಿ ತಂದೆ ತಾಯಿಯರ ಕೈಯಲ್ಲಿದೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುವುದಿಲ್ಲ. ಯಾಕಂತ ಹೇಳಿದರೆ ಕಾಯಿಸುವುದಕ್ಕಿಂತ ಕಾಯುವವರಿಗೆ ಸಮಯದ ಮೌಲ್ಯ ಗೊತ್ತಾಗ್ತದೆ, ಕಾಯಿಸುವವರಿಗೆ ಗೊತ್ತಾಗುವುದಿಲ್ಲ. ಯಾರು ಕಾಯ್ತಾ ಇರ್ತಾರ ಅವರಿಗೇನೆ ಸಮಯದ ಮೌಲ್ಯ ಗೊತ್ತಾಗ್ತದೆ. ಖಂಡಿತ ನಾನು ಯಾರನ್ನೂ ಕೂಡ ಕಾಯಿಸಲಿಕ್ಕೆ ಇಚ್ಛಿಸುವುದಿಲ್ಲ. ಆದಷ್ಟು ಬೇಗ ನಾವು ಈ ಕಾರ್ಯಕ್ರಮವನ್ನು ಬೇಗ ಮಾಡಬೇಕಂತಲೇ ನಾವೆಲ್ಲವನ್ನು ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಎಲ್ಲ ಸೇರಿದ್ದೀರಾ, ಎಲ್ಲ ಮಹಿಳೆಯರು ಕೂಡ ಜಾಸ್ತಿ ಬಂದಿದ್ದೀರಾ. ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮಗೆ ಪುಣ್ಯವಂತರು, ಈಗ ಅದಕ್ಕೇನೆ ಯಾರಾದರೂ ಏನಾದರೂ ಭಾವಿಸುವುದಾದರೆ ಇವಾಗಲೇ ಹೇಳ್ತಾ ಇದ್ದೇನೆ,
ಸ್ವಚ್ಛತೆಗೆ ಒಂದು ಉದ್ದೇಶವಿಟ್ಟುಕೊಂಡು ಘಟಕ ಮಾಡ್ತಾ ಇದ್ದೇವೆ. ಭಾಳಷ್ಟು ಕಷ್ಟ ಇರಬೇಕು. ಅದಕ್ಕೆ ನಾವೆಲ್ಲ ಗ್ರಾಮಸ್ಥರು ಸಹಕರಿಸಿದರೆ ಮಾತ್ರ ಅದು ಯಶಸ್ವಿಯಾಗುತ್ತೆ ಹೊರತು ನಾನು ಮತ್ತು ನನ್ನ ಸದಸ್ಯರು ಅದಕ್ಕೇನಾದರೂ ಮುಂದೆ ನಿಂತರೆ ಖಂಡಿತ ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿ ಗ್ರಾಮಸ್ಥರು, ಪ್ರತಿ 600-700 ಮನೆಯವರು ಕೂಡ ಎಲ್ಲರೂ ಸೇರಿದರೆ ಮಾತ್ರ ಆ ಒಂದು ಘಟಕ ಯಶಸ್ವಿ ಆಗುತ್ತೆ ಹೊರತು ನಾವು ಮಾತ್ರ ಅದಕ್ಕೆ ಪಂಚಾಯತ್ ಮಾತ್ರ ಮುಂದೆ ಹೋದರೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ನಮ್ಮ ಮಂಜುಳಾ ಮೇಡಮ್ರವರ ಮಾತಲ್ಲಿ ಹೇಳಿದ್ದಾರೆ, ನೀವೆಲ್ಲರೂ ಕೂಡ ಸಹಕರಿಸಬೇಕು. ಈಗ ಅವರು ಅಧಿಕಾರಿಗಳು ಹೇಳಿದರು, ನಮ್ಮ ಗ್ರಾಮಕ್ಕೆ ಬರುವಾಗ ರಸ್ತೆ ಬದಿಯಲ್ಲೆಲ್ಲ ಕಸ ಇತ್ತಂತೇಳಿ. ನಿನ್ನೆ ನಾವು ನೋಡುವಾಗ ಅಲ್ಲಿ ಕ್ಲೀನ್ ಇತ್ತು. ಇವತ್ತು ನೋಡಿ ಒಂದೇ ದಿವಸದಲ್ಲಿ, ನಾನು ಈಗ ಹೇಳಿದ್ದೇನೆ ನಿಮಗೆ, ಮೊದಲೇ ಹೇಳಿದ್ದೇನೆ, ಒಂದೇ ದಿವಸದಲ್ಲಿ ಕೂಡ ಹಾಲು ಮಾಡಿ ಹಾಕ್ತಾರೆ. ಅಂತ ಹೇಳಿದರೆ ಹೊರಗಡೆಯವರು ಬಂದರು, ನಿಮಗೆ ಗೊತ್ತಿರಬೇಕು, ಅಲ್ಲ ನಾಟಕದಲ್ಲಿ ಕೆಲವು ಭಾಗದಲ್ಲಿ ನಾವು ಹೋಗ್ತೇವೆ. ನಾನು ರಾತ್ರಿ ಕೆಲವೊಂದು ಬಾರಿ ಬರುವಾಗ ಆ್ಯಕ್ಟಿವ್ ಗಾಡಿಯೆಲ್ಲ ಬಂದು ಆ ನಾಟಕದ ಬದಿಯಲ್ಲಿ ಬಿಸಾಡೋದು ಕೂಡ ನಾವು ನನ್ನ ಕಣ್ಣ ಮುಂದೆ ನಾನು ನೋಡಿದ್ದೇನೆ. ಆದರೆ ನಾನು ಬದುಕಿದರೆ ಸಾಕು, ಇನ್ನೊಬ್ಬರನ್ನು ಬದುಕಲಿಕ್ಕೆ ಬಿಡಬಾರ್ದು. ನಾವು ಕೂಡ ಬದುಕಬೇಕು, ಇನ್ನೊಬ್ಬರು ಕೂಡ ಬದುಕಿಸಬೇಕು. ಕೆಲವರಿಗೆ ಒಂದು ಅಭ್ಯಾಸ ಉಂಟು, ತನ್ನ ಕಾಂಪೌಂಡ್ ವಾಲ್ ಚೆಂದ ಕ್ಲೀನ್ ಮಾಡಿ ಪ್ಲಾಸ್ಟಿಕ್ ಕಟ್ಟಿ ಅದು ಇನ್ನೊಂದು ಕಾಂಪೌಂಡ್ ವಾಲ್ಗೆ ಬಿಸಾಡಿದರೂ ಕೂಡ ಅವನಿಗೆ ಬೇಜಾರಿರುವುದಿಲ್ಲ. ಅವನ ಕಾಂಪೌಂಡ್ ವಾಲ್ ಅದು ಸ್ವಚ್ಛ ಆಗಿದ್ರೆ ಸಾಕು. ಖಂಡಿತ ಆ ರೀತಿ ಮಾಡಬಾರ್ದು. ನಾವು ಕೂಡ ಬದುಕಬೇಕು, ಇನ್ನೊಬ್ಬರನ್ನು ಕೂಡ ಬದುಕಲಿಕ್ಕೆ ಬಿಡಬೇಕು. ಖಂಡಿತವಾಗಿಯೂ ಈ ಒಂದು ಘಟಕ, ಈ ಒಂದು ಧ್ಯೇಯಕ್ಕೆ, ಈ ಮಾತಿಗೆ ನೀವು ಕೂಡ ಬದುಕ್ತೀರಾ, ಇನ್ನೊಬ್ಬರು ನೆರೆಯವರಿಗೂ ಕೂಡ ಆ ಒಂದು ಜಗಳಾಗುವಂಥ ಸನ್ನಿವೇಶ ಬರುವುದಿಲ್ಲ. ಈ ಘಟಕ ಎಲ್ರಿಗೂ ಕೂಡ ಭಾಳಷ್ಟು ಉತ್ತಮ ರೀತಿಯಲ್ಲಿ ಉಪಯೋಗದಲ್ಲಿ ಯಾವುದೇ ಸಂಶಯ ಇಲ್ಲ. ನೀವು ಸಹಕರಿಸಿ. ಈ ಘಟಕ ಆದಮೇಲೆ ನಿಮ್ಗಳಿಗೆ ಗೊತ್ತಾಗುತ್ತೆ ಎಷ್ಟೊಂದು ಸಹಕಾರಿಯಾಗುತ್ತೆ ಅಂತೇಳಿ, ಗೊತ್ತಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ, ಸಮಯದ ಅಭಾವವಿದೆ. ನಮ್ಮ ವಿಶೇಷವಾಗಿ ಮಕ್ಕಳಿಗೂ ಕೂಡ, ಸಣ್ಣ ವಯಸ್ಸಿನ ಮಕ್ಕಳು ನೀವೆಲ್ಲರೂ ಕೂಡ ಇವತ್ತಿಂದನೇ ಅಭ್ಯಾಸ ಮಾಡಿಕೊಂಡು ಬಂದರೆ ನಿಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೂಡ ನೀವು ಸ್ವಚ್ಛತೆಯನ್ನು ಕಾಪಾಡಿ ಬರಲಿಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ವಹಿಸ್ಕೊಂಡು ಬರಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಸ್ವಚ್ಛಮೇವ ಜಯತೆ ಆಂದೋಲನದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಪಾವೂರು ಗ್ರಾಮ ಪಂಚಾಯತ್ನಲ್ಲಿ ನಡೆದಂಥ ಸ್ವಚ್ಛಮೇವ ಜಯತೆಯ ಜಿಲ್ಲಾ ಹಂತದ ಚಾಲನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಅಧ್ಯಕ್ಷೀಯ ಮಾತುಗಳನ್ನು ಆಡಿದ ಪಾವೂರು ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀ ಫಿರೋಜ್ ಮಲಾರ್ ಇವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಪಾವೂರು ಗ್ರಾಮದಲ್ಲಿ ಘನತ್ಯಾಜ್ಯ ಘಟಕದ ಶಂಕುಸ್ಥಾಪನೆಯನ್ನು ನೆರವೇರಿಸಿ ಸ್ವಚ್ಛತೆಯ ಕುರಿತು ಸಂದೇಶವನ್ನು ನೀಡಿದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷರಾದ ಶ್ರೀಮತಿ ಕಸ್ತೂರಿ ಪಂಜಾ ಇವರಿಗೂ ಕೂಡ ಎಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಸ್ವಚ್ಛಮೇವ ಜಯತೆಯ ಸ್ವಚ್ಛತಾ ರಥಕ್ಕೆ ಚಾಲನೆಯನ್ನು ನೀಡಿ ಸ್ವಚ್ಛತೆಯ ಕುರಿತು ಒಂದೆರಡು ಮಾತುಗಳನ್ನು ಆಡಿದ ಮಂಗಳೂರು ತಾಲೂಕ್ ಪಂಚಾಯತ್ನ ಸನ್ಮಾನ್ಯ ಅಧ್ಯಕ್ಷರಾದ ಶ್ರೀ ಮೊಹಮ್ಮದ್ ಮೋನು ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮುಖ್ಯ ಅತಿಥಿಯಾಗಿ ಆಗಮಿಸಿ ಸ್ವಚ್ಛಮೇವ ಜಯತೆಯ ಆಂದೋಲನದ ಕುರಿತು ಪ್ರಸ್ತಾವನೆಯ ಮಾತುಗಳನ್ನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ ಸೆಲ್ವಮಣಿ ಇವರಿಗೂ ಕೂಡ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಇಲ್ಲಿ ನೆರೆದಿರುವ ಎಲ್ಲರಿಗೂ ಸ್ವಚ್ಛತೆಯ ಕುರಿತು ಪ್ರತಿಜ್ಞಾವಿಧಿಯನ್ನು ಬೋಧಿಸಿದ ಮಂಗಳೂರು ತಾಲೂಕ್ ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀ ರಘು ಇವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಸ್ವಚ್ಛ ಭಾರತ್ ಮಿಷನ್ನ ಜಿಲ್ಲಾ ಸಂಯೋಜಕರಾದ ಶ್ರೀಮತಿ ಮಂಜುಳಾ ಜಿ ಇವರಿಗೂ ಕೂಡ ಎಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಂಥ ಪಾವೂರು ಗ್ರಾಮ ಪಂಚಾಯತ್ನ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಕೋರುತ್ತಿದ್ದೇನೆ. ಕಾರ್ಯಕ್ರಮದ ಆರಂಭದಿಂದ ಕೊನೆವರೆಗೂ ನಮ್ಮೊಂದಿಗಿದ್ದು ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ವಿದ್ಯಾ ಮೇಡಮ್ ಹಾಗೂ ಪಾವೂರು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂಥ ಶ್ರೀಮತಿ ಉಷಾ ಮೇಡಮ್ ಇವರಿಗೂ ಕೂಡ ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ಮಂಗಳೂರು ತಾಲೂಕು ಪಂಚಾಯತ್ನ ವಿಷಯ ನಿರ್ವಾಹಕರಾದಂಥ ಶ್ರೀಮತಿ ತಾರಾಕ್ಷಿ ಇವರಿಗೂ ಕೂಡ ಎಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮವನ್ನು ಇಷ್ಟು ಸೊಗಸಾಗಿ ನಿರೂಪಣೆಯನ್ನು ನಿರ್ವಹಿಸಿದಂಥ ಮೋಹನ್ ಸರ್ ಹಾಗೂ ನವೀನ್ ಸರ್ ಇವರಿಗೂ ಕೂಡ ಎಲ್ಲರ ಪರವಾಗಿ ವಂದನೆಗಳು. ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ ಎಲ್ಲ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರು, ಸಿಬ್ಬಂದಿ ವರ್ಗದವರು, ಎಲ್ಲ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು, ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತೆಯರು, ಮಾಧ್ಯಮ ಪ್ರತಿನಿಧಿಗಳು, ಸಾರ್ವಜನಿಕರು ಹಾಗೂ ಪಾವೂರು ಗ್ರಾಮ ಪಂಚಾಯತ್ನ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ನನ್ನ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ.